ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಹರೇ ಕೃಷ್ಣ. ಯಶಸ್ವಿನಿ, ಆಡಿಯೋ ಕ್ಲಿಯರ್ ಇದೆಯಲ್ಲ? ಓಕೆ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 5ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಪ್ರಾರ್ಥನೆಯೊಂದಿಗೆ 5ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು ನಾವು 5ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿನ್ನೆ 4ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದ್ಸತಿ ರಿಕ್ಯಾಪ್ ಮಾಡೋಣ. 4ನೇ ಅಧ್ಯಾಯದಲ್ಲಿ ಮೊದಲಿಗೆ ಭಗವಂತ ಹೇಳ್ತಾರೆ, ಈ ಜ್ಞಾನವನ್ನ ನಾನು ಮೊದಲಿಗೆ ಸೂರ್ಯದೇವನಾದ ವಿವಸ್ವಾನನಿಗೆ ಬೋಧಿಸಿದೆನು. ವಿವಸ್ವಾನ್ ಅದನ್ನ ಮನುವಿಗೆ ಬೋಧಿಸಿದ, ಮನು ಇಕ್ಷ್ವಾಕುವಿಗೆ ಬೋಧಿಸಿದ. ಹೀಗೆ ಈ ಜ್ಞಾನವು ಗುರು ಪರಂಪರೆಯ ಮೂಲಕ ಬಂತು. ರಾಜರ್ಷಿಗಳು ಇದನ್ನ ಹಾಗೆಯೇ ಗ್ರಹಿಸಿದರು. ಕಾಲಕ್ರಮೇಣದಲ್ಲಿ ಈ ಜ್ಞಾನವು ಇದು ಛೇದವಾಯಿತು. ಈಗ ನಾನು ಇದನ್ನ ನಿನಗೆ ಮತ್ತೆ ಬೋಧಿಸ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಈ ಜ್ಞಾನವನ್ನ ನಾವು ಗುರು ಪರಂಪರೆಯ ಮೂಲಕ ತಿಳಿದುಕೊಳ್ಳಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇಸ್ಕಾನ್ ಅನುಸರಿಸ್ತಾ ಇರುವಂತಹ ಗುರು ಪರಂಪರೆ ಯಾವುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಅದಾದ್ಮೇಲೆ ಭಗವಂತ ಈ ಪೃಥ್ವಿಯ ಮೇಲೆ ಯಾಕೆ ಬರ್ತಾರೆ, ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಭಗವಂತನ ಜನ್ಮ ಮತ್ತು ಕರ್ಮಗಳನ್ನ ತಿಳಿಯುವುದು ತುಂಬಾ ಕಷ್ಟ, ದಿವ್ಯವಾಗಿರುವಂತದ್ದು ಅದು. ಯಾರು ಅದನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ಭಗವಂತನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ನನಗೆ ಯಾವುದೇ ಕರ್ಮ ಫಲಗಳು ಅಂಟುವುದಿಲ್ಲ. ಯಾರು ನನ್ನ ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಕೂಡ ಕರ್ಮದ ಫಲ ಇಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಕರ್ಮ ಅಂದರೇನು, ವಿಕರ್ಮ ಅಂದರೇನು, ಅಕರ್ಮ ಅಂದರೇನು ಅನ್ನೋದನ್ನ ನಾವು ತಿಳಿದುಕೊಂಡು, ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಭಗವಂತ ಹೇಳ್ತಾರೆ. 4 ವರ್ಣಗಳು ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಅದನ್ನ ವಿಭಾಗಿಸಲಾಗಿದೆ ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಯಜ್ಞದ ಮಹತ್ವವನ್ನ ನಾವು ತಿಳಿದುಕೊಂಡು, ಕಲಿಯುಗದ ಯಜ್ಞ ಯಾವುದು? ಸಂಕೀರ್ತನ ಯಜ್ಞ, ಜಪ ಯಜ್ಞವೇ ಕಲಿಯುಗದ ಒಂದು ಯುಗ ಧರ್ಮ ಅನ್ನೋದನ್ನ ನಾವು ತಿಳಿದುಕೊಂಡು ಈ ಜ್ಞಾನವನ್ನ ಗುರುವಿನ ಮೂಲಕ ಪಡೆಯಬೇಕು. ಯಾಕಂದ್ರೆ ಗುರು ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ, ಸತ್ಯವನ್ನ ಕಂಡಿದ್ದಾರೆ. ಅಂತವರಿಂದ ನಾವು ಜ್ಞಾನವನ್ನ ಪಡೆದಾಗ ಅದು ಅತ್ಯಂತ ಪರಿಪೂರ್ಣವಾದ ಜ್ಞಾನ ಅನ್ನೋದನ್ನ ನಾವು ತಿಳಿದುಕೊಂಡು, ಇಂದಿನ ಅಧ್ಯಾಯದ ಹೆಸರು ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಇದರಲ್ಲಿ ಒಟ್ಟು 5 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ ಅಲ್ಲಿ ತಾವರೆಯ ಎಲೆಯ ಹಾಗೆ ನಾವು ಇರಬೇಕು. ಹೇಗೆ ತಾವರೆ ಎಲೆಗೆ ನೀರಿನ ಲೇಪವಿಲ್ಲವೋ ಅದೇ ತರ ನಾವು ಕೂಡ ಈ ಐಹಿಕ ಜಗತ್ತಿನಲ್ಲಿ ಇರಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ. ಅದಾದ್ಮೇಲೆ 3 ಕರ್ತಾರರು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನಾವು ಹೇಗೆ ನೋಡುವುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಅಷ್ಟಾಂಗ ಯೋಗದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಇದೆ ಇವತ್ತು, ಆದ್ರೆ ಅಷ್ಟಾಂಗ ಯೋಗದ ಬಗ್ಗೆ ವಿಸ್ತಾರವಾಗಿ ನಾವು ನಾಳಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಶಾಂತಿ ಮಂತ್ರ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ನೀನು ಮೊದಲು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಸೊ ಅರ್ಜುನ ಕೇಳುತ್ತಾನೆ, ಮೊದಲು ನೀನು
ಕರ್ಮವನ್ನ ಬಿಡ್ಬೇಕು ಅಂತ ಹೇಳ್ತೀಯ. ಅಂದ್ರೆ ಯಾವ ತರ ಕರ್ಮ ಅಂದ್ರೆ ಕಾಮ್ಯ ಕರ್ಮವನ್ನ ಬಿಡ್ಬೇಕಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಭಕ್ತಿಪೂರ್ವಕ ಕರ್ಮವನ್ನು ಮಾಡ್ಬೇಕಂತ ಹೇಳ್ತೀಯ. ಸೊ ಯಾವುದು ಹೆಚ್ಚು ಶ್ರೇಯಸ್ಕರ, ಕಾಮ್ಯ ಕರ್ಮವನ್ನ ಬಿಡುವುದಾ ಅಥವಾ ಭಕ್ತಿಪೂರ್ವಕ ಕರ್ಮವನ್ನ ಮಾಡುವುದಾ ಅಂತ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮ ಯೋಗಶ್ಚ ನಿಹಿ ಶ್ರೇಯಸ್ಕರ ಉಭೌ ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮ ಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಈಗ ಕಾಮ್ಯ ಕರ್ಮವನ್ನ ಮಾಡದೇ ಇರುವಂತದ್ದು, ಕಾಮ್ಯ ಕರ್ಮ ಅಂದ್ರೆ ಕರ್ಮದ ಒಂದು ಅಂದ್ರೆ ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಮಾಡುವಂತ ಕರ್ಮವನ್ನ ಕಾಮ್ಯ ಕರ್ಮ ಅಂತ ಹೇಳಲಾಗುತ್ತದೆ. ಸೊ ಅದನ್ನ ಬಿಟ್ಟು ಬಿಡುವಂತದ್ದು, ಅದು ಕೂಡ ಮುಕ್ತಿ ಪಥಕ್ಕೆ ಕೊಂಡೊಯ್ಯಬಹುದು. ಆದ್ರೆ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಕೂಡ ಉತ್ತಮ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಈಗ ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ಲಿ, ಅದಕ್ಕೆ ಒಂದು ಪ್ರತಿಫಲ ಅನ್ನುವಂಥದ್ದು ಇದ್ದೇ ಇರುತ್ತದೆ. ಅಂದ್ರೆ ಕರ್ಮಕ್ಕೆ ಪ್ರತಿಕ್ರಿಯೆ, ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಸೊ ಕರ್ಮದ ಫಲ ಇದ್ದೇ ಇರುತ್ತೆ ಅಲ್ವಾ. ಆದ್ರಿಂದ ನಾವು ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ನಮ್ಗೆ ಯಾವುದೇ ಪ್ರತಿಫಲ ಸಿಗುವುದಿಲ್ಲ. ಸೊ ಕಾಮ್ಯ ಕರ್ಮವನ್ನ ನಾವು ಮಾಡಿದಾಗ, ಈಗ ನಾವೊಂದು ಕೆಲಸವನ್ನ ಮಾಡಿ ಅಂದ್ರೆ ಒಂದು ಕೆಲಸವನ್ನ ಮಾಡುವುದ್ರ ಉದ್ದೇಶ ಏನು, ಅದರಿಂದ ನನ್ಗೆ ಏನಾದ್ರೂ ಒಳ್ಳೇದು ಸಿಗ್ಬೇಕು, ಒಳ್ಳೇದಾಗ್ಬೇಕು ಅಂತೇಳಿ ಪ್ರತಿಫಲವನ್ನ ನಿರೀಕ್ಷಿಸಿಯೇ ಮಾಡುವಂತ ಕರ್ಮ ಅದು ಕಾಮ್ಯ ಕರ್ಮವಾಗುತ್ತದೆ. ಸೊ ಇದನ್ನ ಮಾಡಿದಾಗ ಆ ಕರ್ಮದ ಬಂಧನಕ್ಕೆ ನಾವು ಒಳಗಾಗುತ್ತೀವಿ. ಸೊ ನಾವು ಒಳ್ಳೇದನ್ನ ಮಾಡಬಹುದು, ಕೆಲವು ಸತಿ ಒಳ್ಳೇದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ ಇರುತ್ತದೆ. ಸೊ ಕೆಲವು ಸತಿ ಒಳ್ಳೇದು ಮಾಡೋದಕ್ಕೆ ಹೋದ್ರೆ ಕೂಡ ಕೆಲವು ಸತಿ ಅದರ ಪರಿಣಾಮದ ಮೇಲೆ ಅದರ ಫಲ ಕೂಡ ನಿರ್ಧರಿತವಾಗುತ್ತದೆ. ಸೊ ಆದ್ರಿಂದ ನಾವು ನೃಗ ಮಹಾರಾಜನ ಕಥೆಯ ಮೂಲಕ ನಾವಿದನ್ನ ತಿಳಿದುಕೊಳ್ಳೋಣ. ನೃಗ ಮಹಾರಾಜ ಒಳ್ಳೇದನ್ನೇ ಮಾಡೋದಕ್ಕೆ ಹೋದ, ಆದ್ರೆ ಏನಾಯ್ತು ಅವನಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನೃಗ ಮಹಾರಾಜ ಒಳ್ಳೆಯ ರಾಜನಾಗಿರ್ತಾನೆ. ಅವನಿಗೆ ದಾನ ಕೊಡುವಂತ ಒಳ್ಳೆಯ ಉತ್ತಮ ಅಭ್ಯಾಸವಿರುತ್ತದೆ. ಅದರಲ್ಲೂ ವಿಶೇಷವಾಗಿ ಗೋದಾನವನ್ನ ಕೊಡ್ತಾ ಇರ್ತಾನೆ ನೃಗ ಮಹಾರಾಜ. ಪ್ರತಿದಿನ ಬ್ರಾಹ್ಮಣರಿಗೆ ಗೋವನ್ನ ದಾನ ಕೊಡುವಂತ ಅಭ್ಯಾಸ ಅವನಲ್ಲಿ ಇರುತ್ತದೆ. ತುಂಬಾ ಒಳ್ಳೆಯದು ಗೋದಾನ ಕೊಡುವಂಥದ್ದು. ಆದ್ರೆ ಅವನ ಮನಸ್ಥಿತಿ ಹೇಗಿರುತ್ತದೆ, ದಾನವನ್ನ ಅವನು ಕೊಡುವ ಉದ್ದೇಶ ಏನು, ಇದರಿಂದ ನನಗೆ ಒಳ್ಳೇದಾಗ್ಬೇಕು, ಇದರಿಂದ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಇದರಿಂದ ನನಗೆ ಅಂದ್ರೆ ಪ್ರಾಪ್ತಿ ಆಗ್ಬೇಕು, ಅಷ್ಟೈಶ್ವರ್ಯ ಸುಖ ಪ್ರಾಪ್ತಿ ಆಗ್ಬೇಕು ಅನ್ನುವಂತ ಇಚ್ಛೆಯಿಂದ ಕೊಡ್ತಾ ಇದ್ದ. ಸೊ ಇದು ಭಗವಂತನಿಗೆ ಅರ್ಪಿಸಿರುವಂತದ್ದು ಅನ್ನುವ ತರ ಅವನು ಕೊಡ್ತಾ ಇರ್ಲಿಲ್ಲ ದಾನವನ್ನ. ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೊಡ್ತಾ ಇರ್ಲಿಲ್ಲ. ಸೊ ತನ್ನ ಒಳಿತಿಗೋಸ್ಕರ ನಾನು ಕೊಡ್ತಾ ಇರುವಂತದ್ದು, ಇದರಿಂದ ನನಗೆ ಒಳ್ಳೇದಾಗುತ್ತೆ, ಪುಣ್ಯ ಬರುತ್ತೆ, ಹಾಗೆ ಬರುತ್ತೆ ಅಂತೇಳಿ ಲೆಕ್ಕಾಚಾರ ಹಾಕೊಂಡೇ ಅವನು ದಾನವನ್ನ ಕೊಡ್ತಾ ಇದ್ದ. ಸೊ ಇದು ಒಂದು ಕಾಮ್ಯ ಕರ್ಮದ ತರ ಆಗುತ್ತದೆ, ನಾವು ಪ್ರತಿಫಲವನ್ನ ಇಟ್ಟುಕೊಂಡು ಮಾಡಿರುವಂತಹ ದಾನ. ಹೀಗೆ ಒಂದು ದಿನ ಒಂದು ಬ್ರಾಹ್ಮಣನಿಗೆ ಅವನು ಗೋವನ್ನ ದಾನವನ್ನಾಗಿ ಕೊಡುತ್ತಾನೆ. ಆ ಬ್ರಾಹ್ಮಣ ಆ ಗೋವನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ. ಮನೆಯಲ್ಲಿ ತನ್ನ ಕೊಟ್ಟಿಗೆಯಲ್ಲಿ ಹಸುವನ್ನ, ಆ ಗೋವನ್ನ ಅವನು ಅಲ್ಲಿ ಕಟ್ಟಿರುತ್ತಾನೆ. ರಾತ್ರೋರಾತ್ರಿ ಆ ಹಸು ಮತ್ತೆ ಮರಳಿ ರಾಜನ ಗೋಶಾಲೆಗೆ ಮರಳಿ ಅದು ಹೋಗುತ್ತೆ. ಪ್ರಾಣಿಗಳದ್ದು ಸಾಮಾನ್ಯ ಸ್ವಭಾವ ಮತ್ತೆ ಮರಳಿ ಹೋಗುವಂಥದ್ದು. ಸೊ ರಾತ್ರಿನೇ ಅದು ಮರಳಿ ಮತ್ತೆ ರಾಜನ ಗೋಶಾಲೆಯಲ್ಲಿ ಹೋಗಿ ಎಲ್ಲಾ ಹಸುಗಳ ನಡುವೆ ಮತ್ತೆ ಅದು ಸೇರಿಕೊಂಡು ಬಿಟ್ಟಿತ್ತು. ಈಗ ಇಲ್ಲಿ ರಾಜ ಏನ್ ಮಾಡ್ತಾನೆ, ಮತ್ತೆ ನೆಕ್ಸ್ಟ್ ಡೇ ಅವನು ಅದೇ ಗೋವನ್ನ ಇನ್ನೊಂದು ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡ್ತಾನೆ. ರಾಜನಿಗೆ ಇದು ಗೊತ್ತಿಲ್ಲ, ನಿನ್ನೆ ಕೊಟ್ಟಿರುವ ಹಸು ಮತ್ತೆ ನನ್ನ ಗೋಶಾಲೆಗೆ ಬಂದು ಸೇರಿದೆ ಅಂತೇಳಿ. ಅವನು ಅದನ್ನ ಮತ್ತೆ ಇನ್ನೊಂದು ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡ್ತಾನೆ. ಮೊದಲ ಬ್ರಾಹ್ಮಣ ಮನೆಯಲ್ಲಿ ನೋಡ್ತಾನೆ, ಹಸು ಇಲ್ಲ. ಅದು ಮತ್ತೆ ಅವನಿಗೆ ಗೊತ್ತಾಗುತ್ತೆ, ಅದು ಮತ್ತೆ ಮರಳಿ ಹೋಗಿರ್ಬೋದು ರಾಜನಿರುವಲ್ಲಿಗೆ ಅಂತೇಳಿ. ಅವನು ಓಡೋಡಿ ಬರ್ತಾನೆ ರಾಜನ ಹತ್ರ, ನೀನು ಕೊಟ್ಟಿರುವಂತಹ ಹಸು ಮತ್ತೆ ನಿನ್ನಲ್ಲಿಗೆ ಬಂದಿರ್ಬೋದು ನೋಡು ಅಂತೇಳಿ ಅವನು ಹೇಳೋದಿಕ್ಕೆ ಬಂದಾಗ ಅವನು ನೋಡ್ತಾನೆ, ಅವನ ಹಸುವನ್ನ ಮತ್ತೊಬ್ಬನಿಗೆ ದಾನವನ್ನಾಗಿ ಕೊಡಲಾಗಿದೆ. ನಿನ್ನೆ ಅವನೇ ಆ ಹಸುವನ್ನ ದಾನವನ್ನಾಗಿ ತೆಗೆದುಕೊಂಡಿದ್ದಾನೆ, ಈಗ ಇನ್ನೊಂದು ಬ್ರಾಹ್ಮಣನಿಗೆ ಅದೇ ಹಸುವನ್ನ ಕೊಡಲಾಗಿದೆ. ಮೊದಲ ಬ್ರಾಹ್ಮಣ ಹೇಳ್ತಾನೆ ನೃಗ ಮಹಾರಾಜನ ಹತ್ರ, ನೋಡು, ಈ ಹಸುವನ್ನ ನಿನ್ನೆ ನೀನು ನನಗೆ ದಾನವನ್ನಾಗಿ ಕೊಟ್ಟಿದ್ಯಾ, ಕೊಟ್ಟ ದಾನವನ್ನ ಮತ್ತೊಮ್ಮೆ ದಾನವನ್ನಾಗಿ ಕೊಡುವುದು ಒಳ್ಳೆಯದಲ್ಲ, ನಿನಗೆ ಶ್ರೇಯಸ್ಕರವಲ್ಲ. ಆದುದರಿಂದ ನನ್ನ ಈ ಹಸು ಇದು ನನ್ಗೆ ಕೊಟ್ಟಿರುವಂತದ್ದು, ನನ್ಗೆ ಇದನ್ನ ನೀನು ಕೊಡು ಅಂತೇಳಿ. ಸೊ ಎರಡನೇ ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಟ್ಟಾಗಿದೆ. ಅವನು ಎರಡನೇ ಬ್ರಾಹ್ಮಣನ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಬ್ರಾಹ್ಮಣೋತ್ತಮರೇ, ಈ ಹಸುವನ್ನ ನಾನು ನಿನ್ನೆ ಈ ಬ್ರಾಹ್ಮಣೋತ್ತಮರಿಗೆ ದಾನವನ್ನಾಗಿ ಕೊಟ್ಟಿರುವೆ. ಆದ್ರಿಂದ ಆ ಹಸುವನ್ನ ಅವರಿಗೆ ಮರಳಿಸಿ ನಿಮ್ಗೆ ನಾನು ಬೇರೆ ಇನ್ನೊಂದು ಉತ್ತಮ ಹಸುವನ್ನ ಕೊಡುತ್ತೇನೆ ಅಂತ ಹೇಳಿದಾಗ ಎರಡನೇ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ಇದನ್ನ ಈಗ ನೀನು ನನಗೆ ದಾನವನ್ನಾಗಿ ಕೊಟ್ಟಾಗಿದೆ. ಕೊಟ್ಟ ದಾನವನ್ನ ನೀನು ಹಿಂದೆ ಪಡೆಯೋದು ನಿನ್ಗೆ ಒಳ್ಳೇದಲ್ಲ, ನಾನು ಕೂಡ ಅದನ್ನ
ನಿನ್ಗೆ ಹಿಂದೆ ಕೊಟ್ಟು ಇನ್ನೊಂದನ್ನ ದಾನ ಪಡೆಯೋದು ಒಳ್ಳೇದಲ್ಲ, ಎರಡೆರಡು ಬಾರಿ ದಾನ ಪಡೆದಾಗ ಆಗುತ್ತೆ. ಅದು ನನ್ಗೂ ಒಳ್ಳೇದಲ್ಲ, ನಿನ್ಗೂ ಒಳ್ಳೇದಲ್ಲ, ಅದರಿಂದ ಕೊಡೋದಿಕ್ಕೆ ಆಗಲ್ಲ, ಅದು ಕೊಟ್ರೆ ನನ್ಗೆ ಒಳ್ಳೇದಲ್ಲ ಅಂತ ಅವನು ಹೇಳ್ತಾನೆ. ಮೊದಲ ಬ್ರಾಹ್ಮಣನಿಗೆ ಹೇಳ್ತಾನೆ, ನಿಮ್ಗೆ ನಾನು ಇನ್ನೊಂದು ಹಸುವನ್ನ ಕೊಡ್ತೀನಿ ಬೇರೆ ಅಂತ. ಅವನು ಹಾಗೆ ಹೇಳ್ತಾನೆ, ಒಂದ್ ಸರ್ತಿ ತಗೊಂಡಾಗಿದೆ ದಾನವನ್ನ, ಎರಡೆರಡು ಸರ್ತಿ ಗೋದಾನ ತಗೊಳ್ಳೋದು ನನ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಒಂದು ದಾನವನ್ನ ತೆಗೆದುಕೊಂಡಾಗ ನಾವು ಅಷ್ಟೇ ಒಂದು ಮಂತ್ರವನ್ನ ಮಾಡಿ ಆ ದಾನದ ಒಂದು ಇದಕ್ಕೆ ಅದು ಸರಿ ಮಾಡ್ಬೇಕಾಗುತ್ತೆ. ಆದ್ರಿಂದ ಇಲ್ಲ, ಅಂದ್ರೆ ಕೆಲವು ಬಾರಿ ಹೇಳಲಾಗುತ್ತೆ, ಹಸುವಿನ ಮೈಯ ಮೇಲೆ ಎಷ್ಟು ಕೂದಲಿದೆಯೋ ಅಷ್ಟು ಜಪವನ್ನ ಜಪಿಸ್ಬೇಕಂತೆ ದಾನವನ್ನ ತೆಗೆದುಕೊಂಡಾಗ ಅಂತೇಳಿ. ಸೊ ನಾನ್ ತೆಗೆದುಕೊಳ್ಳಲ್ಲ, ನನ್ಗೆ ಅದೇ ಒಂದೇ ದಾನ ಸಾಕು ಅದೇ ಅಂತೇಳಿ. ಸೊ ಎರಡನೇ ಬ್ರಾಹ್ಮಣ ಕೊಡೋದಿಲ್ಲ, ಮೊದಲ ಬ್ರಾಹ್ಮಣ ಬಿಡೋದಿಲ್ಲ. ಹೀಗೆ ಅವರಿಬ್ಬರ ಮನಸ್ಸಿಗೆ ಕೂಡ ಈಗ ಅಸಂತೃಪ್ತಿ ಉಂಟಾಯ್ತು. ಇಲ್ಲಿ ನೃಗ ಮಹಾರಾಜ ಒಳ್ಳೇದನ್ನೇ ಮಾಡೋದಕ್ಕೆ ಹೊರಟ, ಆದ್ರೆ ಬ್ರಾಹ್ಮಣರ ಮನಸ್ಸಿಗೆ ಅಸಮಾಧಾನ ಮಾಡಿರುವಂತಹ ಪರಿಣಾಮವಾಗಿ ನೃಗ ಮಹಾರಾಜ ಮುಂದಿನ ಜನ್ಮದಲ್ಲಿ ಅವನು ಹಲ್ಲಿಯಾಗಿ ಹುಟ್ಟಬೇಕಾಗುತ್ತೆ. ಸೊ ಈಗ ನಾವು ತಿಳ್ಕೊಬಹುದು, ನಾವು ಮಾಡುವಂತ ಕಾರ್ಯಗಳು, ಅದರ ಕಾರ್ಯಗಳ ಮೇಲೆ ಎಲ್ಲ, ಕಾರ್ಯದ ಪರಿಣಾಮ ಹೇಗಾಗುತ್ತೋ ಅದರ ಮೇಲೆ ಪ್ರತಿಫಲ ನಮ್ಗೆ ಸಿಗುತ್ತೆ ಅಂತ ಹೇಳಿ. ನೃಗ ಮಹಾರಾಜ ಎಷ್ಟೋ ಪುಣ್ಯಗಳನ್ನ ಮಾಡಿರಬಹುದು, ಆದ್ರೆ ಪಾಪ ಅಂದ್ರೆ ಪುಣ್ಯದಿಂದ ಪಾಪವನ್ನ ಹೊಡೆದೊಡಿಸ್ಲಿಕ್ಕೆ ಆಗೋದಿಲ್ಲ. ಪಾಪದ ಲೆಕ್ಕಾಚಾರ ಬೇರೆ ಇರುತ್ತೆ, ಪುಣ್ಯದ ಲೆಕ್ಕಾಚಾರ ಬೇರೆ ಇರುತ್ತೆ. ಸೊ ಹೀಗೆ ನೃಗ ಮಹಾರಾಜ ಹಲ್ಲಿಯಾಗಿ ಹುಟ್ಟುತ್ತಾನೆ. ಅದಾದ್ಮೇಲೆ ಕೃಷ್ಣನ ದಿವ್ಯ ಸ್ಪರ್ಶದಿಂದ ಆ ಹಲ್ಲಿಗೆ ಒಂದು ಸದ್ಗತಿ ದೊರಕುತ್ತದೆ, ಅವನು ಸ್ವರ್ಗವನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತಾನೆ ನೃಗ ಮಹಾರಾಜ. ಆದ್ರೆ ಇಲ್ಲಿ ಏನು ಹೇಳ ಬಯಸುವುದೇನೆಂದ್ರೆ, ನಾವು ಮಾಡುವಂತ ಕಾರ್ಯಗಳು ನಮ್ಮನ್ನ ಯಾವ ರೀತಿಯಲ್ಲಿ ಬಂಧಿಸುತ್ತವೆ ಅನ್ನೋದು ನಮ್ಗೆ ಗೊತ್ತಿರುವುದಿಲ್ಲ. ಆದುದರಿಂದ ಭಕ್ತಿ ಸೇವಾ ಕಾರ್ಯವೇ ಎಲ್ಲದಕ್ಕಿಂತ ಉತ್ತಮ, ಅದು ಅಕರ್ಮವಾಗುತ್ತದೆ. ಸೊ ಅಕರ್ಮ ಮಾಡಿದಾಗ ಕರ್ಮದ ಬಂಧನವಿರುವುದಿಲ್ಲ, ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡುವುದೇ ಶ್ರೇಯಸ್ಕರ. ಜ್ಞೇಯ ಸಾನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಸೊ ಕರ್ಮಫಲದಲ್ಲಿ ತಿರಸ್ಕಾರವೂ ಇರಬಾರ್ದು, ಅಪೇಕ್ಷೆಯೂ ಇರಬಾರ್ದು ಅವನಿಗೆ. ಅವನು ನಿತ್ಯ ಸನ್ಯಾಸಿ ಆಗಿರುತ್ತಾನೆ, ಯಾವುದನ್ನ ತಿರಸ್ಕರಿಸಬೇಕಾಗಿಲ್ಲ, ಯಾವುದರ ಬಗ್ಗೆ ಅತಿಯಾಗಿ ಅಪೇಕ್ಷೆ ಇಡಬೇಕಾಗಿ ಇಲ್ಲ. ಸೊ ಇವನು ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಅವನು ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಈಗ ನಾವು ದಾನವನ್ನ ಕೊಡ್ತೇವೆ ಅಲ್ವಾ, ನಾವು ತ್ಯಾಗ ಅಂತ ನಾವು ಹೇಳ್ತೇವೆ ಇಲ್ಲಿ. ಸೊ ನನ್ಗೆ ಬೇಡ ಅಂತ ನಾವು ತ್ಯಾಗ ಮಾಡುವಂಥದ್ದು. ಸೊ ತ್ಯಾಗ ಮಾಡ್ಬೇಕಂತಿದ್ರೆ ಯಾವ್ದಾದೊಂದು ವಸ್ತು ನಮ್ಮದಂತ ಇರ್ಬೇಕಲ್ವಾ. ನಾನೀಗ ಇದನ್ನ ತ್ಯಜಿಸಿದೆ ಅಂತ ಹೇಳ್ಬೇಕಂದ್ರೆ ಇದು ನನ್ನ ವಸ್ತು ಆಗಿರ್ಬೇಕು, ಅವಾಗ ಮಾತ್ರ ನಾನು ತ್ಯಜಿಸೋದಕ್ಕೆ ಸಾಧ್ಯ. ಈ ಐಹಿಕ ಪ್ರಪಂಚದಲ್ಲಿ ನಮ್ಮದನ್ನುವಂಥದ್ದು ಏನಿದೆ? ಖಾಲಿ ಕೈಯಲ್ಲಿ ಬಂದಿದ್ದೀವಿ, ನಾವು ಖಾಲಿ ಕೈಯಲ್ಲಿ ಇಲ್ಲಿಂದ ಹೋಗ್ತೀವಿ, ಏನಿದ್ರು ಇಲ್ಲಿಂದಲೇ ಪಡಿತೀವಿ, ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಅಲ್ವಾ. ಆದ್ರಿಂದ ನಾವು ಯಾವುದನ್ನ ಕೂಡ ತ್ಯಜಿಸ್ಬೇಕಾಗಿ ಇಲ್ಲ. ತ್ಯಜಿಸ್ಲಿಕ್ಕೆ ನಮ್ಮದನ್ನುವಂಥದ್ದು ಏನು ಇಲ್ಲಿ ಇಲ್ಲ. ಆಕ್ಚುಲಿ ಅದು ನಾವು ಅದನ್ನ ತ್ಯಾಗ ಅಂತ ಹೇಳಿದ್ರೆ, ಕೃತಕವಾಗಿ ನಾವು ಅದನ್ನ ಕೊಟ್ಟು ಬಿಟ್ಟು ಒಬ್ರಿಗೆ ಅದನ್ನ ತ್ಯಾಗ ಅಂತ ಹೇಳಿದ್ರೆ ಆ ತ್ಯಾಗಕ್ಕೆ ಬೆಲೆಯೇ ಇಲ್ಲ ಅಂತ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಈ ತರ ಹೇಳ್ತಾರೆ ಭಕ್ತಿ ರಸಾಮೃತ ಸಿಂಧುವಲ್ಲಿ. ಶ್ರೀಲ ರೂಪ ಗೋಸ್ವಾಮಿಯವರು ಷಡ್ ಗೋಸ್ವಾಮಿಗಳಲ್ಲಿ ಒಬ್ಬರು. ಅವರು ಹೀಗೆ ಹೇಳ್ತಾರೆ, ಪ್ರಾಪಂಚಿಕತಾಯ ಬುದ್ಧ್ಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಕೃಷ್ಣ ಪ್ರಜ್ಞೆಯ ಅರಿವಿಲ್ಲದವನು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ. ಹಾಗೆಂದು ಕರೆಯಲಾಗುವ ಅವರ ವೈರಾಗ್ಯ ಫಲ್ಗು ಅಥವಾ ಅಷ್ಟು ಮುಖ್ಯವಲ್ಲದು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ. ಆದ್ದರಿಂದ ಆತನು ಐಹಿಕ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ. ಈಗ ಇಲ್ಲಿ ನಮ್ಮದನ್ನುವಂಥದ್ದು ಏನು ಇಲ್ಲ ಅಂತ ಆದಾಗ ನಾವು ಅದನ್ನ ತ್ಯಜಿಸೋದಿಕ್ಕೆ ಹೇಗೆ ಸಾಧ್ಯ? ಈಗ ಉದಾಹರಣೆಗೆ, ಇದು ನಿಮ್ಗೆ ತುಂಬಾ ಫನ್ನಿ ಅನ್ಸ್ಬೋದು, ಆದ್ರೆ ಕೂಡ ನಾನು ಹೇಳ್ತೇನೆ. ಈಗ ನಾನು ವಿಧಾನಸೌಧದ ಮುಂದೆ ನಿಂತ್ಕೊಂಡು ನಾನು ಹೇಳ್ತೇನೆ, ಈ ವಿಧಾನಸೌಧವನ್ನೇ ನಾನು ತ್ಯಾಗ ಮಾಡಿ ಬಿಡ್ತೇನೆ, ಬೇರೆಯವರಿಗೆ ನಾನು ಕೊಟ್ಟು ಬಿಡ್ತೀನಿ ಇದನ್ನ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ಅದು ನನ್ನದ ಆ ವಿಧಾನಸೌಧ? ಅದು ನನ್ನದು ಯಾವತ್ತೂ ಇರ್ಲಿಲ್ಲ, ಯಾವತ್ತೂ ಆಗೋದು ಇಲ್ಲ. ಅದನ್ನ ನಾವು ಹೇಗೆ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಅದೇ ತರ ಈಗ
ನಮ್ಮದಲ್ಲದಂತ ವಸ್ತುವನ್ನ ನಾವು ಹೇಗೆ ತ್ಯಾಗ ಮಾಡ್ಲಿಕ್ಕಾಗತ್ತೆ? ಇಲ್ಲಿ ಯಾವುದು ಕೂಡ ನಮ್ಮದಲ್ಲ, ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟದ್ದು. ಸೊ ನಾವು ಕೃತಕವಾಗಿ ತ್ಯಾಗ ಮಾಡುವ ಬದಲು ಎಲ್ಲವನ್ನ ಭಗವಂತನ ಸೇವೆಗೆ ನಾವು ಮೀಸಲಿಡ್ಬೇಕು. ಭಗವಂತನ ಕೃಪೆಯಿಂದ ನಮ್ಗೆ ಏನೇನು ಸಿಕ್ಕಿದೆಯೋ ಈ ಜೀವನದಲ್ಲಿ ಅದನ್ನ ಭಗವಂತನ ಸೇವೆಗೆ ಮೀಸಲಿಟ್ಟಾಗ ಆ ವಸ್ತುವಿನ ಸದ್ಬಳಕೆ ಆಗುತ್ತದೆ. ಯಾವುದೇ ವಸ್ತುವಿನ ತಿರಸ್ಕರಿಸುವುದು ಬೇಕಾಗಿಲ್ಲ. ಉದಾಹರಣೆಗೆ, ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗ ಮೊದಲಿಗೆ ಒಂದು 7-8 ವರ್ಷದ ಹಿಂದೆ ನಾನು ಹಲವಾರು ಲೆಕ್ಚರ್ಸ್ ಗಳನ್ನ ಕೇಳ್ತಾ ಇದ್ದೆ. ಈ ತರ ಕಾರ್ಪೊರೇಟ್ ಲೆವೆಲ್ ಅಲ್ಲೆಲ್ಲ ಲೆಕ್ಚರ್ಸ್ ಕೊಡ್ತಾರೆ. ಇಸ್ಕಾನಿನ ಭಕ್ತರು ಅಂದ್ರೆ ಅವರು ಕಾವಿ ವಸ್ತ್ರವನ್ನ ಧರಿಸಿರುತ್ತಾರೆ, ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಎಲ್ಲ ಕಾವಿ ವಸ್ತ್ರವನ್ನ ಧರಿಸಿ ಅವರು ಲೆಕ್ಚರ್ಸ್ ಅನ್ನ ಕೊಡ್ತಾ ಇರ್ತಾರೆ ಇಂಗ್ಲಿಷ್ ಅಲ್ಲಿ. ಆದ್ರೆ ಅವರು ಲೆಕ್ಚರ್ಸ್ ಅಂದ್ರೆ ಅವರು ಪ್ರವಚನ ಕೊಡುವಾಗ ಅವರ ಬಳಿ ತುಂಬಾ ಕಾಸ್ಟ್ಲಿ ಆಗಿರುವಂತ ಲ್ಯಾಪ್ಟಾಪ್ಗಳು, ಮ್ಯಾಕ್ಗಳು ಇರುತ್ತವೆ. ಅವರ ಹತ್ರ ತುಂಬಾ ಅಂದ್ರೆ ಕಾಸ್ಟ್ಲಿ ಆಗಿರುವಂತ ಐಫೋನ್ಗಳಿರುತ್ತೆ. ಸೊ ಇದೆಲ್ಲ ನಾನು ನೋಡ್ತಾ ಇದ್ದೆ, ಇದು ಹೇಗೆ ಇವರು ಎಲ್ಲವನ್ನ ತ್ಯಜಿಸಿರುವವರು, ಇವರ ಕೈಲಿ ಇಷ್ಟಿಷ್ಟು ಕಾಸ್ಟ್ಲಿ ಆಗಿರುವಂತ ವಸ್ತುಗಳು ಇದೆ, ಇದು ಯಾವ ರೀತಿಯ ವೈರಾಗ್ಯ, ಇಷ್ಟಿಷ್ಟು ಕಾಸ್ಟ್ಲಿ ವಸ್ತುಗಳನ್ನ ಇವರು ಬಳಸ್ತಾ ಇದಾರಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಆಮೇಲೆ ನನ್ಗೆ ಗೊತ್ತಾಯ್ತು, ಅವರು ತಮ್ಮ ಸ್ವಂತಕ್ಕೋಸ್ಕರ ಯಾವುದನ್ನು ಬಳಸ್ತಾ ಇಲ್ಲ, ಅದನ್ನ ಕೃಷ್ಣನ ಬಗ್ಗೆ ಪ್ರಚಾರ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಆದ್ರಿಂದ ಯಾವುದೇ ವಸ್ತುವನ್ನ ತಿರಸ್ಕರಿಸಬೇಕಾಗಿಲ್ಲ. ಅದು ಭಗವಂತನ ಪ್ರಚಾರಕ್ಕೆ ಬಳಕೆಯಾಗುತ್ತೆ ಅಂತಿದ್ರೆ ಎಷ್ಟೇ ಕಾಸ್ಟ್ಲಿ ವಸ್ತು ಆಗ್ಲಿ, ಏನೇ ಆಗ್ಲಿ ಅದನ್ನ ಸ್ವೀಕರಿಸಬೇಕು, ಭಗವಂತನ ಸೇವೆಗೆ ಮೀಸಲಿಡ್ಬೇಕು. ಅವರು ಸ್ವಂತ ಇದರಿಂದ ಅದನ್ನ ತೆಗೆದುಕೊಂಡಿರಲ್ಲ, ಯಾರಾದ್ರೂ ಅವ್ರಿಗೆ ಗಿಫ್ಟ್ ಕೊಟ್ಟಿರ್ತಾರೆ, ಅದನ್ನ ಅವರು ಭಗವಂತನ ಸೇವೆಗೆ ಮೀಸಲಿಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಂದು ಸದುಪಯೋಗ ಯಾವುದಿದೆ ಯಾವುದೇ ಒಂದು ವಸ್ತುವಿನದು ಅಲ್ವಾ? ಭಗವಂತನ ಸೇವೆಗೆ ಅದನ್ನ ಮೀಸಲಿಡುವಂಥದ್ದು. ಟೆಕ್ನಾಲಜಿ ಏನೇ ಇರ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಏನೇ ಇರ್ಲಿ, ಅದನ್ನ ಕೂಡ ಭಗವಂತನ ಸೇವೆಗೆ ಮೀಸಲಿಟ್ಟಾಗ ಅದು ಅದರ ಸದ್ಬಳಕೆ ಆಗುತ್ತದೆ. ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ಬೇಡಪ್ಪ ಸೈನ್ಸ್ ಇದು ಟೆಕ್ನಾಲಜಿ ಎಲ್ಲ ಬೇಡ, ನಾವು ಹಿಂದಿನ ತರನೇ ನಾವು ಶಾಸ್ತ್ರವನ್ನ ಅಂದ್ರೆ ಸಂಪ್ರದಾಯದ ಪ್ರಕಾರನೇ ನಾವು ಇರೋಣ, ಅದೆಲ್ಲ ಬೇಕಾಗಿಲ್ಲ ಅಂತೇಳಿ. ಆದ್ರೆ ಕೃಷ್ಣ ಪ್ರಜ್ಞೆನ ಪ್ರಪಂಚದೆಡೆ ಸಾರ್ಬೇಕಂತಿದ್ರೆ ಟೆಕ್ನಾಲಜಿ ಅವಶ್ಯಕತೆ ಇದ್ದೇ ಇದೆ. ಈಗ ನಾವು ಝೂಮ್ ಅನ್ನ ಉಪಯೋಗಿಸ್ತಾ ಇದ್ದೀವಿ ಅಲ್ವಾ? ಈಗ ಝೂಮ್ ಉಪಯೋಗಿಸೋದೇ ಇಲ್ಲ ನಾನು, ಬೇಡ ಅದೆಲ್ಲ ಸರಿಯಲ್ಲ ಉಪಯೋಗಿಸುವಂಥದ್ದು, ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಇರೋಣ ಅಂದ್ರೆ ಪ್ರಚಾರ ಪ್ರಸಾರ ಕಾರ್ಯಗಳು ನಡೀತದಾ? ಇಲ್ಲ. ಸೊ ಇಲ್ಲಿ ಈಗ ನಾವು ಝೂಮ್ ಅನ್ನ ಉಪಯೋಗಿಸ್ಬೇಕಾಗತ್ತೆ. ಹೀಗೆ ಯಾಕೆ ಉಪಯೋಗಿಸ್ತಾ ಇದ್ದೀವಿ? ನಾವು ನಮ್ಮ ಪರ್ಸನಲ್ ವಿಷಯಕ್ಕೆ ಅಲ್ಲ, ಇದು ಭಗವಂತನ ಸೇವೆಗೆ ಉಪಯೋಗಿಸ್ತಾ ಇದ್ದೀವಿ. ಸೊ ಇದರ ಸದ್ಬಳಕೆ ಆಗ್ತಾ ಇದೆ ಇಲ್ಲಿ. ನೀವೆಲ್ಲರೂ ಈಗ ನಿಮ್ಮ ಮೊಬೈಲ್ ಅನ್ನ ಕೃಷ್ಣನ ಸೇವೆಗೆ ಬಳಸ್ತಾ ಇದ್ದೀರಾ, ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾ ಇದ್ದೀರಾ, ಭಗವದ್ಗೀತೆಯ ಜ್ಞಾನವನ್ನ ಶ್ರವಣ ಮಾಡ್ತಾ ಇದ್ದೀರಾ. ಸೊ ಇದ್ರಷ್ಟು ಉತ್ತಮ ಉಪಯೋಗ ಯಾವ್ದಾದ್ರು ಮೊಬೈಲ್ ಇದ್ದು ಆಗ್ಬಹುದು ಅಂತ ನೀವು ತಿಳ್ಕೊಂಡಿದ್ರಾ? ಇಷ್ಟು ದಿವಸ ನೀವು ಮೊಬೈಲ್ ಅನ್ನ ಬೇರೆ ವಿಷಯಗಳಿಗೆ ಉಪಯೋಗಿಸ್ತಾ ಇದ್ರಿ, ಈಗ ದಿವಸದ 1-1.5 ಗಂಟೆಗಳ ಕಾಲ ನೀವು ಮೊಬೈಲ್ ಅನ್ನು ಕೂಡ ಭಗವಂತನ ಸೇವೆಗೆ ಮೀಸಲಿಡ್ತಾ ಇದ್ದೀರಾ. ಸೊ ಇದಕ್ಕಿಂತ ಒಂದು ಉತ್ತಮ ಉಪಯೋಗ ಯಾವ್ದಿರ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗೆ ಇಲ್ಲಿ ಹೇಳುವಂತದ್ದು, ಕೃಷ್ಣ ಪ್ರಜ್ಞೆ ಬೆಳೆಸಿಕೊಂಡ್ರೆ ಪ್ರತಿಯೊಂದು ವಸ್ತು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಎಲ್ಲವನ್ನ ಯಾವುದು ರಿಜೆಕ್ಟ್ ಮಾಡ್ಬೇಕಾಗಿಲ್ಲ. ಕೃಷ್ಣ ಬಯಸಿದ್ರೆ ನಾನು ಶ್ರೀಮಂತಿಕೆ ಕೂಡ ನನ್ಗೆ ಬರ್ಲಿ, ನೋ ಪ್ರಾಬ್ಲಮ್, ಐಶ್ವರ್ಯ, ಧನ, ಸಂಪತ್ತು ಅದು ಕೃಷ್ಣನ ಇಚ್ಛೆ, ಆದ್ರೆ ಅದನ್ನ ಕೂಡ ನಾನು ಭಗವಂತನ ಸೇವೆಗೆ ಮೀಸಲಿಡ್ತೀನಿ ಅನ್ನುವಂಥದ್ದು ನಿಜವಾದ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅರಿವಿಲ್ಲದವನು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ತಲುಪುವುದಕ್ಕೆ ಆಗುವುದಿಲ್ಲ. ಹಾಗೆಂದು ಕರೆಯಲಾಗುವ ಅವರ ವೈರಾಗ್ಯ ಫಲ್ಗು ಅಥವಾ ಅದು ಮುಖ್ಯವಲ್ಲದು, ಅಷ್ಟು ಮುಖ್ಯವಲ್ಲದು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ. ಈಗ ಸನ್ಯಾಸಿಯಾದವರು ಸಾಗರವನ್ನ ದಾಟುವುದಿಲ್ಲ ಅಂತ ಇದೆ, ಆದ್ರೆ ಪ್ರಭುಪಾದರು ಸಾಗರವನ್ನ ದಾಟಿ ಹೋದ್ರು. ಯಾಕೆ ಹೋದ್ರು? ಅವರು ತಮ್ಮ ಸ್ವಂತ ಒಂದು ಇದಕ್ಕೋಸ್ಕರ, ಉಪಯೋಗಕ್ಕೋಸ್ಕರ ಹೋದ್ರ? ಅಲ್ಲ, ಜನರನ್ನ ಉದ್ಧರಿಸೋದಕ್ಕೋಸ್ಕರ ಹೋದ್ರು. ಅಲ್ಲಿ ಜನರ ಜೀವನವನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ, ಕೃಷ್ಣ ಪ್ರಜ್ಞೆನ ಹರಡೋದಕ್ಕೋಸ್ಕರ, ಭಗವದ್ಗೀತೆಯ ಜ್ಞಾನವನ್ನ ಹರಡೋದಕ್ಕೋಸ್ಕರ ಹೋದ್ರು. ನಾನು ಸನ್ಯಾಸಿ, ನಾನು ಸಾಗರವನ್ನ ದಾಟುವುದೇ ಇಲ್ಲ ಅಂತ ಹೇಳಿ ಅವ್ರು ಕೂತಿದ್ದಿದ್ರೆ ಪ್ರಪಂಚದಾದ್ಯಂತ ಈಗ ಭಗವದ್ಗೀತೆಯ ಜ್ಞಾನ ಎಲ್ಲೆಡೆ ಹರಡ್ತಾ ಇತ್ತಾ? ಸೊ ಆದ್ರಿಂದ ಎಲ್ಲವೂ ಅಷ್ಟೇ ಭಗವಂತನಿಗೆ ಅನುಕೂಲವಾಗಿರುವಂತ, ಭಗವಂತನ ಭಕ್ತಿಗೆ ಅನುಕೂಲವಾಗಿರುವಂತದನ್ನ ಯಾವುದನ್ನ ಕೂಡ ನಾವು ಅಳವಡಿಸಿಕೊಳ್ಳಬಹುದು. ಸೊ ಈಗ ಭೋಗಿಯಾದವನು ಎಲ್ಲಾ ವಸ್ತುವನ್ನ ತನಗೇ ಬೇಕು ಅಂತ ಅವನು ಇಚ್ಛೆ ಪಡ್ತಾನೆ, ಎಲ್ಲವನ್ನ ತಾನು ತನ್ನ ಒಂದು ಎಂಜಾಯ್ಮೆಂಟ್ಗೆ ಉಪಯೋಗಿಸ್ಬೇಕಂತ ಅವನು ತಿಳಿದುಕೊಂಡಿರ್ತಾನೆ. ತ್ಯಾಗಿಯಾದವನು ನನ್ಗೆ ಏನು ಬೇಡ, ನನ್ಗೆ ವೈರಾಗ್ಯ ಬಂದಿದೆ, ಎಲ್ಲವನ್ನ ತ್ಯಜಿಸ್ತಾನೆ, ಬೇಕಾಗಿಲ್ಲ ಅಂತ ಎಲ್ಲವನ್ನ ತ್ಯಜಿಸ್ತಾನೆ. ಭಕ್ತನಾದವನು ಎಲ್ಲವನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಾನೆ, ಯಾವುದನ್ನ ತ್ಯಜಿಸುವುದಿಲ್ಲ. ನಾನು ಎಲ್ಲವನ್ನ ಭಗವಂತನ ಸೇವೆಗೆ ಹೇಗೆ ನಾನು ಉಪಯೋಗಿಸ್ಬೋದು, ಬೆಸ್ಟ್ ಯುಟಿಲೈಸ್ ಹೇಗೆ ಮಾಡ್ಬೋದು ಯಾವುದೇ ಒಂದು ವಸ್ತುವನ್ನ ಅಂತ ಅವನು ತಿಳಿದುಕೊಂಡಿರುತ್ತಾನೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ
ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಿ ಇರಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮ ಪ್ರಭುವನ್ನು ಪಡೆಯುತ್ತಾನೆ. ಎಸ್. ಸೊ ಈಗ ಎಲ್ಲ ಕರ್ಮಗಳನ್ನ ತ್ಯಜಿಸಿ ಹೋಗಿ ಹಿಮಾಲಯಕ್ಕೆ ಕುಳಿತುಕೊಂಡು ಭಕ್ತಿಯೇ ಇಲ್ಲ ಅಂತ ಇದ್ರೆ ಅವನು ಹೇಗೆ ಸುಖಿಯಾಗಿರ್ಲಿಕ್ಕೆ ಸಾಧ್ಯ, ಅವನಲ್ಲಿ ಭಕ್ತಿ ಇಲ್ಲದಿದ್ರೆ? ಆದ್ರೆ ಭಕ್ತಿ ಸೇವೆಯಲ್ಲಿ ಇರುವವನು ಅವನು ಹಿಮಾಲಯಕ್ಕೆ ಕುಳಿತುಕೊಳ್ಬೇಕಾಗಿನೇ ಇಲ್ಲ, ಅವನು ಎಲ್ಲೇ ಇರ್ಲಿ ಅವನು ಸಂತೋಷದಿಂದ ಇರುತ್ತಾನೆ, ಪರಮ ಪ್ರಭುವನ್ನ ಶೀಘ್ರವಾಗಿ ಪಡೆಯುತ್ತಾನೆ. ಆದ್ರಿಂದ ಭಕ್ತಿ ಮುಖ್ಯ, ವೈರಾಗ್ಯ ಅಲ್ಲ, ತ್ಯಾಗ ಅಲ್ಲ. ಭಕ್ತಿ ಮುಖ್ಯ. ವೈರಾಗ್ಯ, ಈ ಅನಾವಶ್ಯಕವಾದ ವಿಷಯಗಳ ಬಗ್ಗೆ ವೈರಾಗ್ಯ ತನ್ನಿಂತಾನೆ ಬರುತ್ತೆ ಭಕ್ತಿಯಲ್ಲಿ ಬಂದಾಗ. ಆದ್ರೆ ನಾವು ಅಂದ್ರೆ ಎಲ್ಲವನ್ನ ತ್ಯಜಿಸಿ ಹೋಗುವಂಥದ್ದು ಅದು ಸರಿಯಲ್ಲ. ಹರಿದಾಸ್ ಠಾಕೂರರ ಒಂದು ಉದಾಹರಣೆಯನ್ನ ನಾವು ತಿಳಿದುಕೊಳ್ಳೋಣ. ಹರಿದಾಸ್ ಠಾಕೂರರು ಅವರು ಇಸ್ಲಾಂ ಕುಟುಂಬದಲ್ಲಿ ಜನಿಸಿರ್ತಾರೆ, ಮುಸ್ಲಿಂ ಇದರಲ್ಲಿ ಜನಿಸಿರ್ತಾರೆ. ಅವರು ಮುಸ್ಲಿಂ ಮೂಲತಃ. ಅವರು ಹರೇ ಕೃಷ್ಣ ಮಹಾಮಂತ್ರದಿಂದ ಪ್ರಭಾವಿತರಾಗಿರುತ್ತಾರೆ. ಅವರಿಗೆ ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕತೆಯ ಬಗ್ಗೆ ತುಂಬಾ ಆಕರ್ಷಣೆ ಇರುತ್ತದೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಜಪಿಸಲು ಪ್ರಾರಂಭಿಸುತ್ತಾರೆ. ಜಪಿಸ್ತಾ ಅವರಿಗೆ ಅದರ ಬಗ್ಗೆ ಎಷ್ಟು ಆಕರ್ಷಣೆ ಇರುತ್ತದೆ ಅಂದ್ರೆ ಅದನ್ನ ಜಪಿಸದೆ ಒಂದು ದಿವಸ ಕೂಡ ಇರ್ಲಿಕ್ಕೆ ಆಗದಿರೋಷ್ಟು ಆಕರ್ಷಣೆ. ಹೀಗೆ ಜಪಿಸ್ತಾ ಅವರು ಎಂತಹ ಹಂತಕ್ಕೆ ಬಂದು ತಲುಪಿದ್ರು ಅಂದ್ರೆ ದಿವಸಕ್ಕೆ ಅವರು 3 ಲಕ್ಷ ಹರಿನಾಮವನ್ನ ಜಪಿಸ್ತಾ ಇದ್ರು. ಅಂದ್ರೆ ಅರೌಂಡ್ 170 ರೌಂಡ್ಸ್ ಅಂತ ಹೇಳ್ಬೋದು. 108 ಇಂಟು 170. ದಿವಸದ 18 ಗಂಟೆಗಳ ಕಾಲ ಹರೇ ಕೃಷ್ಣ ಮಹಾಮಂತ್ರವನ್ನೇ ಜಪಿಸ್ತಾ ಇದ್ರು ಹರಿದಾಸ್ ಠಾಕೂರರು. ಸೊ ಇಷ್ಟು ಅವರು ಅಂದ್ರೆ ಜಪಿಸಿ ಅವರಿಗೆ ಅದರಲ್ಲಿ ಒಂದು ಅತ್ಯುನ್ನತ ಅಂದ್ರೆ ಒಂದು ಟೇಸ್ಟ್ ಅನ್ನುವಂಥದ್ದು, ಹೈಯರ್ ಟೇಸ್ಟ್ ಸಿಕ್ಕಿದೆ ಅವರಿಗೆ. ತುಂಬಾನೇ ಒಂದು ಅದರಲ್ಲಿ ಖುಷಿ, ಸಂತೋಷ, ನೆಮ್ಮದಿ, ಆತ್ಮಾನಂದ ಅಂದ್ರೆ ಪರಮಾನಂದ ಅವರಿಗೆ ಎಲ್ಲವೂ ಸಿಕ್ಕಿದೆ ಅದನ್ನ ಜಪಿಸ್ತಾ. ಆದ್ರಿಂದ ಅವರು ನಿರಂತರವಾಗಿ ಜಪಿಸ್ತಾ ಅಂದ್ರೆ ಕುಳಿತಿರ್ತಾರೆ. ಇದನ್ನ ನೋಡಿರುವಂತಹ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ರಹಸ್ಯ ಅವತಾರ ಕಲಿಯುಗದಲ್ಲಿ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತೇಳಿ ತೋರಿಸಿಕೊಡೋದಕ್ಕೋಸ್ಕರ ಬಂದ್ರು. ಮತ್ತೆ ಕಲಿಯುಗದ ಯುಗಧರ್ಮವಾಗಿರುವಂತಹ ಸಂಕೀರ್ತನ ಯಜ್ಞವನ್ನ ಅವರು ಸ್ಥಾಪಿಸಿದ್ರು. ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರರಿಗೆ ನಾಮಾಚಾರ್ಯ ಅನ್ನುವಂತ ಬಿರುದನ್ನ ಕೊಟ್ಟಿರುತ್ತಾರೆ. ನಾಮಕ್ಕೆ ಆಚಾರ್ಯರು, ನೀವು ಇಷ್ಟು ನಾಮವನ್ನ ಜಪಿಸಿ ನಾಮದ ಒಂದು ಇದನ್ನ ನೀವು ಪಡೆದಿದ್ದೀರಾ ಅಂತ ಹೇಳಿ. ಸೊ ನಾಮಾಚಾರ್ಯ ಅನ್ನುವಂತ ಬಿರುದನ್ನ ಕೊಟ್ಟಿರುತ್ತಾರೆ. ತುಂಬಾ ಪ್ರಿಯರಾಗಿರುತ್ತಾರೆ ಇವರು ಚೈತನ್ಯ ಮಹಾಪ್ರಭುಗಳಿಗೆ. ಆಗಿನ ಕಾಲದಲ್ಲಿ, ಇದೊಂದು 500 ವರ್ಷಗಳ ಹಿಂದಿನ ಕತೆ, ಆಗಿನ ಕಾಲದಲ್ಲಿ ಒಂದಷ್ಟು ಜನ ಪಂಡಿತರಿದ್ರು. ಅವರು ಹರಿದಾಸ್ ಠಾಕೂರರಿಗೆ ಈ ತರ ನಾಮಾಚಾರ್ಯ ಅನ್ನುವಂತ ಬಿರುದನ್ನ ಕೊಟ್ಟಿದ್ದಾರೆ ಅಂತ ತಿಳಿದಿರುವಂತ ಪಂಡಿತರು ಅವರಿಗೆ ಸ್ವಲ್ಪ ಈರ್ಷ್ಯೆ ಆಗುತ್ತೆ. ಅವರು ಹರಿದಾಸ್ ಠಾಕೂರರನ್ನ ಪರೀಕ್ಷಿಸ್ಬೇಕು ಅಂತ ಹೇಳಿ ಒಬ್ಳು ವೇಶ್ಯೆಯನ್ನ ಕಳಿಸುತ್ತಾರೆ ಅವರ ಬಳಿಗೆ. ಸೊ ವೇಶ್ಯೆ ಹರಿದಾಸ್ ಠಾಕೂರರ ಬಳಿಗೆ ಬಂದು ಹೇಳ್ತಾಳೆ, ನಾನು ನಿಮ್ಮ ಸಂಘವನ್ನ ಮಾಡ್ಬೇಕು ಅಂತೇಳಿ. ಹರಿದಾಸ್ ಠಾಕೂರರು ಹೇಳ್ತಾರೆ, ನಾನು ಪ್ರತಿನಿತ್ಯ 3 ಲಕ್ಷ ಹರಿನಾಮವನ್ನ ಜಪಿಸ್ಬೇಕಂತ ನಾನು ಇದ್ದೀನಿ. ಅಂದ್ರೆ ಒಂದು ಮಂತ್ರದಲ್ಲಿ 8 ಬಾರಿ ಬರುತ್ತೆ ಹರಿಯ ನಾಮ. ಸೊ ಹೀಗೆ 3 ಲಕ್ಷ ಆಗುತ್ತೆ ಅದು. ಸೊ ನಾನು 3 ಲಕ್ಷ ಹರಿನಾಮವನ್ನ ಜಪಿಸ್ಬೇಕಂತ ಇದ್ದೀನಿ, ನೀನು ಕಾಯಬಹುದು ಅಂತ ಹೇಳ್ತಾರೆ. ನಂದು ಜಪ ಆಗೋವರೆಗೂ ನೀನು ಕಾಯಬಹುದು ಅಂತ. ಅವಳು ಕಾಯ್ತಾ ಇರ್ತಾಳೆ. ರಾತ್ರಿ ಆದ್ರೂ ಇವ್ರದ್ದು ಜಪ ಮುಗಿಯುವುದೇ ಇಲ್ಲ. ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅವಳ ಮನೆಗೆ. ನೆಕ್ಸ್ಟ್ ಡೇ ಬರ್ತಾಳೆ ಮತ್ತೆ. ಆವಾಗ್ಲೂ ಅದನ್ನೇ ಹೇಳ್ತಾರೆ, ನೀನು ನನ್ನ ಜಪ ಆಗುವವರೆಗೆ ಕಾಯ್ಬೋದು, ಜಪ ಆಗುವವರೆಗೆ ನಾನು ಏನು ಕೆಲಸವನ್ನ ಮಾಡುದಿಲ್ಲ ಅಂತ. ಮತ್ತೆ ಅವಳು ಕಾಯ್ತಾ ಇರ್ತಾಳೆ. ಅಲ್ಲೇ ನಿದ್ದೆ ಬಂದು ಬಿಡುತ್ತೆ ಅವಳಿಗೆ. ಎಷ್ಟು ಹೊತ್ತಾದ್ರೂ ಇವ್ರ ಜಪನೆ ಮುಗಿಯೋದಿಲ್ಲ. ಮತ್ತೆ 3ನೇ ದಿವಸ ಹೀಗೆ ಕಾದು ಏನಾಗುತ್ತೆ, ಅವಳಿಗೆ 3 ದಿವಸಗಳ ಕಾಲ ಸತತವಾಗಿ ಭಗವಂತನ ಒಂದು ಪವಿತ್ರ ನಾಮದ ಜಪವನ್ನ ಕೇಳಿರುವಂತಹ ಈ ವೇಶ್ಯ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಹರಿದಾಸ್ ಠಾಕೂರರಂತ ಪರಿಶುದ್ಧ ಭಕ್ತರ ಬಾಯಿಂದ ಬಂದಿರುವಂತ ಪವಿತ್ರ ನಾಮ ಈ ವೇಶ್ಯೆಯನ್ನ ಪರಿವರ್ತಿಸುತ್ತದೆ. ಅವಳು ಹರಿದಾಸ್ ಠಾಕೂರರ ಹತ್ರ ಕ್ಷಮೆಯನ್ನ ಕೋರುತ್ತಾಳೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ, ನಿಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತೇಳಿ ಬಂದೆ. ಆದ್ರೆ ನಿಮ್ಮ ಈ ಪವಿತ್ರ ಸಂಘದಿಂದ, ನಿಮ್ಮ ಬಾಯಿಂದ ಬಂದಿರುವಂತ ಪರಿಶುದ್ಧ ಭಗವಂತನ ನಾಮ ಹರಿನಾಮದ ಮಹಿಮೆಯಿಂದ ನಾನು ಕೂಡ ಈಗ ಭಕ್ತಳಾಗಿ ಪರಿವರ್ತಿತಳಾಗಿದ್ದೀನಿ. ನನಗೆ ಕೂಡ ಈಗ ಹರಿನಾಮವನ್ನ ಜಪಿಸ್ಬೇಕನ್ನುವಂತ ಇಚ್ಛೆಯಾಗಿದೆ. ನನಗೆ ನೀವು ದೀಕ್ಷೆಯನ್ನ ಕೊಡಿ, ನಾನು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿತೀನಿ ಅಂತ ಅವಳು ಕೇಳ್ತಾಳೆ. ಸೊ ಇದು ಭಗವಂತನ ನಾಮದ ಮಹಿಮೆ. ನಾವು ಕೃತಕವಾಗಿ ಇಂದ್ರಿಯವನ್ನ ನಿಯಂತ್ರಿಸೋದಕ್ಕಾಗ್ಲಿ,
ಯಾವುದಕ್ಕೂ ನಾವು ಪ್ರಯತ್ನ ಪಡಬೇಕಾಗಿಲ್ಲ. ಹರಿನಾಮವನ್ನ ಜಪಿಸ್ತಾ ಇದ್ರೆ ಸಾಕು, ತನ್ನಿಂತಾನೇ ಎಲ್ಲವೂ ನಿಯಂತ್ರಣದಲ್ಲಿ ಇರುತ್ತದೆ. ಅದೇ ವಿಶ್ವಾಮಿತ್ರನಿಗೆ ಹೋಲಿಸಿದ್ರೆ, ವಿಶ್ವಾಮಿತ್ರ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ. ಆದ್ರೆ ಪ್ರಾರಂಭದಲ್ಲಿ ಭಕ್ತಿಯಿಂದ ಮಾಡ್ಲಿಲ್ಲ ಅವನು. ಯೋಗ, ಅಷ್ಟಾಂಗ ಯೋಗದ ಒಂದು ಮಾರ್ಗವನ್ನ ಅನುಸರಿಸಿದ. ಆದ್ರೆ ಮೇನಕ್ಕೆ ಬಂದಾಗ ಏನಾಯ್ತು? ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ಉಂಟಾಯಿತು. ಅದೇ ಹರಿದಾಸ್ ಠಾಕೂರರು ಎಲ್ಲವನ್ನ ಬಿಟ್ಟು ಹೋಗ್ಲಿಲ್ಲ. ಅವರು ತಾವಿರುವಂತ ಸ್ಥಳದಲ್ಲೇ ಹರಿನಾಮವನ್ನ ಜಪಿಸ್ತಾ ಇದ್ರು. ಅವರ ಮನಸ್ಸನ್ನ ಯಾರು ಕೂಡ ಕದಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಅಷ್ಟು ಅಂದ್ರೆ ತುಂಬಾ ಪ್ರಬಲರಾಗಿದ್ರು. ತಮ್ಮ ನಿರ್ಧಾರದಲ್ಲಿ ಅಚಲವಾಗಿ ಅವರು ದೃಢ ನಿರ್ಧಾರದಿಂದ ಇದ್ರು. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನು, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಭಕ್ತಿಯಿಂದ ಕರ್ಮ ಮಾಡುವವನು, ಶುದ್ಧ ಆತ್ಮನು, ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವವನು ಎಲ್ಲರಿಗೂ ಪ್ರಿಯನಾಗುತ್ತಾನೆ. ಯಾಕೆಂದ್ರೆ ಈಗ ಭಕ್ತನಾದವನು ತನ್ನನ್ನ ತಾನು ದಾಸ ಅಂತ ತಿಳಿದುಕೊಂಡಿರ್ತಾನೆ, ತನ್ನನ್ನ ತಾನು ಬಾಸ್ ಅಂತ ತಿಳಿದುಕೊಳ್ಳುವುದಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ದಾಸ ಅನ್ನೋದಕ್ಕೆ ತುಂಬಾನೇ ಮಹತ್ವವಿದೆ. ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತ ಪುರಂದರದಾಸರು ಹೇಳ್ತಾರೆ ಅಲ್ವಾ. ದಾಸ ದಾಸರ ಮನೆಯ ದಾಸಾನು ದಾಸ ನಾನು, ಕೊನೆಯ ದಾಸ ನಾನು. ದಾಸ ಅನ್ನುವಂತಹ ಪದಕ್ಕೆ ತುಂಬಾನೇ ಮಹತ್ವವಿದೆ. ಯಾಕಂದ್ರೆ ಭಗವಂತನ ಭಕ್ತರು ನಾವು, ದಾಸರು ನಾವು. ಭಗವಂತನ ಮುಂದೆ ನಾವು ಅತ್ಯಲ್ಪರು. ನಮ್ಮದನ್ನೋಂಥದ್ದು ಏನಿದೆ, ದಾಸನೇ ನಮ್ಮ ಸರಿಯಾದ ಒಂದು ಸ್ಥಾನ ಅಂತ ಅವರು ತಿಳ್ಕೊಂಡಿರ್ತಾರೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಬಾಸಾನು ಬಾಸ್ ಅನ್ನೋದಕ್ಕೆ ತುಂಬಾ ಬೆಲೆ ಇದೆ. ಎಲ್ರಿಗೂ ಬಾಸ್ ಆಗ್ಬೇಕಿಲ್ಲಿ ಅಲ್ವಾ. ಬಟ್ ಬಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ನೆ ಬಾಸ್ ಆಗ್ತೀವಿ ಅಂತ ತಿಳ್ಕೊಳ್ತಾರೆ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಜೀವನ ಅನ್ನುವಂಥದ್ದು ಕ್ಷಣಿಕವಾಗಿರ್ತದೆ. ಸೊ ಹೀಗೆ ದಾಸನಾದಾಗ ಅವನಲ್ಲಿ ನಮ್ರ ಭಾವನೆ ಅಲ್ವಾ, ನಮ್ರ ಭಾವನೆ ತನ್ನಿಂತಾನೆ ಬಂದೇ ಬರುತ್ತೆ. ಸೊ ಅವನು ವಿನಮ್ರನಾಗುತ್ತಾನೆ, ಎಲ್ಲರಿಗೂ ಪ್ರಿಯನಾಗುತ್ತಾನೆ, ಅವನಿಗೂ ಎಲ್ಲರೂ ಪ್ರಿಯರಾಗುತ್ತಾರೆ, ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನ ಕಾಣುತ್ತಾನೆ. ಕರ್ಮವನ್ನು ಅವನು ಮಾಡ್ತಾ ಇದ್ರು ಅವುಗಳಲ್ಲಿ ಅವನು ಸಿಲುಕಿಕೊಳ್ಳುವುದಿಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಾಮಿವಾಂಭಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಸೊ ಫಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡ್ಬೇಕು, ಆಗ ಪಾಪದ ಲೇಪ ನಮ್ಗೆ ಇರುವುದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ತಾವರೆಯ ಎಲೆಯ ಮೇಲೆ ನೀರು ನಿಲ್ಲುತ್ತೆ, ಆದ್ರೆ ಅದು ಎಲೆಗೆ ಅಂಟಿಕೊಳ್ಳುವುದೇ ಇಲ್ಲ ಅಲ್ವಾ, ಅದು ಹಾಗೆ ಸರಿದು ಹೋಗುತ್ತೆ. ಅದೇ ತರ ಈ ಐಹಿಕ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರ್ತೀವಿ. ಐಹಿಕ ಪ್ರಪಂಚದ ಯಾವುದೇ ಕಲ್ಮಶಗಳು ನಮಗೆ ಅದು ತಾಗದಂತೆ, ನಾವು ಸ್ಪರ್ಶಿಸದಂತೆ ನಾವು ಇರಬೇಕು. ಇಲ್ಲಿ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಆಂತರಿಕವಾಗಿ ನಾವು ಎಷ್ಟು ಭಗವಂತನ ಸ್ಮರಣೆಯನ್ನ ಮಾಡುತ್ತೀವಿ ಅನ್ನುವಂಥದ್ದು ಮುಖ್ಯ. ಬಾಹ್ಯವಾಗಿ ನಾವು ತೋರಿಸಿಕೊಡ್ಬೇಕಾಗಿಲ್ಲ. ಸಮಾಜದಲ್ಲಿ ನಾವು ಬದುಕಲೇಬೇಕಾಗುತ್ತೆ ಎಲ್ಲರ ಜೊತೆ. ಸೊ ಎಲ್ಲರ ಜೊತೆ ಇದ್ದುಕೊಂಡು ಸಮಾಜದ ಕಲ್ಮಶಗಳು ನಮಗೆ ಅಂಟದೇ ಇರುವ ತರ ನಾವು ನೋಡಿಕೊಳ್ಳುವಂಥದ್ದು, ಪದ್ಮಪತ್ರ ವಿಮಾಂಬಸದ ಹಾಗೆ ನಾವು ಇರ್ಬೇಕು ಅಂತ ಹೇಳಿ. ಹೇಗೆ ನಾವು ತಾವರೆ ಎಲೆಯ ತರ ಇರ್ಬೇಕು, ನಾವು ನಮ್ಮ ಕರ್ತವ್ಯವನ್ನ ಮಾಡ್ಬೇಕು. ಸೊ ಅದನ್ನ ಭಗವಂತನಿಗೆ ಅರ್ಪಿಸಿ ಮಾಡ್ಬೇಕು. ನಮ್ಮ ಇಂದ್ರಿಯಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಈ ಮೂರು ಸ್ಟೆಪ್ಸ್ ಗಳನ್ನ ನಾವು ಅಳವಡಿಸಿಕೊಳ್ಳುವುದರ ಮೂಲಕ ತಾವರೆ ಎಲೆ ಹಾಗೆ ನಾವು ಇರ್ಬೋದು. ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಯಬೇಕಾದ್ರೆ ಈ 4 ಸ್ಟೆಪ್ಸ್ ಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ABCD. ಸೊ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಈ 4 ಅಂಶಗಳು ತುಂಬಾ ಮುಖ್ಯ. ABCD. ಎ ಅಂದ್ರೆ ಏನು? ಅಸೋಸಿಯೇಷನ್ ಆಫ್ ಡಿವೋಟೀಸ್. ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂದ್ರೆ ಭಕ್ತರ ಸಂಘವನ್ನ ಮಾಡುವಂಥದ್ದು. ಸೊ ಭಕ್ತರ ಸಂಘಕ್ಕೆ ತುಂಬಾನೇ ಮಹತ್ವವಿದೆ. ನೀನು ನಿನ್ನ ಸ್ನೇಹಿತ ಯಾರು ಅಂತ ಹೇಳು, ನೀನು ಏನಂತ ನಾನು ಹೇಳ್ತೀನಿ ಅನ್ನುವಂತ ಒಂದು ಮಾತಿದೆ. ನೀನು ಯಾರ ಸ್ನೇಹವನ್ನು ಮಾಡುತ್ತೀಯೋ ಅದು ನಿನ್ನ ಜೀವನದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ನೀನು ಕೂಡ ಅವರ ತರ ಆಗುತ್ತೀಯಾ? ನೀನು ದುಷ್ಟರ ಸಹವಾಸವನ್ನ ಮಾಡಿದಾಗ ನೀನು ದುಷ್ಟ ಬುದ್ಧಿಗಳು ನಿನ್ನಲ್ಲಿ ಬರುತ್ತವೆ. ನೀನು ಅದೇ ಭಕ್ತರ ಸಂಘವನ್ನ ಮಾಡಿದಾಗ ನಿನ್ನಲ್ಲಿ ಭಕ್ತಿ ಜಾಗೃತವಾಗುತ್ತವೆ. ಭಕ್ತ್ಯ ಸಂಜಾತೆಯ ಭಕ್ತ್ಯ. ಭಕ್ತಿ ಭಕ್ತರ ಹೃದಯದಿಂದ ನಮ್ಮ ಹೃದಯದಲ್ಲಿ ಭಕ್ತಿ ಜಾಗೃತವಾಗುತ್ತದೆ. ಭಗವಂತ ಎಲ್ಲವನ್ನ ಕೊಡುತ್ತಾರೆ, ಆದ್ರೆ ಭಕ್ತಿಯನ್ನ ಮಾತ್ರ ಕೊಡುವುದಿಲ್ಲ. ಯಾಕೆ ಭಕ್ತಿಯನ್ನ ಕೊಡುವುದಿಲ್ಲ ಭಗವಂತ? ಯಾಕೆಂದ್ರೆ ಭಕ್ತಿ ಭಗವಂತನನ್ನ ವಶದಲ್ಲಿ ಇಟ್ಟುಕೊಳ್ಳುತ್ತದೆ. ಅಹಂ ಭಕ್ತ ಪರಾಧೀನೋ ಅಂತ ಭಗವಂತ ಹೇಳ್ತಾರೆ.
ಸೊ ಭಗವಂತನನ್ನ ವಶದಲ್ಲಿ ಇಟ್ಕೊಳ್ಬೇಕಂತಿದ್ರೆ ನಮ್ಗೆ ಆ ಅರ್ಹತೆ ಬೇಕು. ಆ ಅರ್ಹತೆಯನ್ನ ಸಾಧನಾ ಭಕ್ತಿಯ ಮೂಲಕ ನಾವು ಪಡೆದುಕೊಳ್ಳಬೇಕು. ಸಾಧನಾ ಭಕ್ತಿಯನ್ನ ಮಾಡ್ಬೇಕಾದ್ರೆ ನಾವು ಭಕ್ತರ ಸಂಘವನ್ನ ಮಾಡ್ಬೇಕು. ಭಕ್ತರ ಸಂಘದಿಂದ ಭಕ್ತಿ ಜಾಗೃತವಾಗುತ್ತೆ. ಭಕ್ತರು ತಮ್ಮ ಹೃದಯದಲ್ಲಿ ಭಕ್ತಿಯನ್ನ ಇಟ್ಕೊಂಡಿರ್ತಾರೆ. ಎಲ್ಲರಿಗೂ ಫ್ರೀ ಆಗಿ ಅವರು ಅದನ್ನ ಹಂಚುತ್ತಾರೆ. ನಾರದರು ವಿಷ್ಣುವಿನ ಹತ್ರ ಕೇಳ್ತಾರೆ, ನೀವು ಹೇಗೆ ಯಾವಾಗ್ಲೂ ಎಲ್ಲಿ ಇರುತ್ತೀರಾ? ನಿಮ್ಮನ್ನ ಯಾವಾಗ್ಲೂ ಸುಲಭವಾಗಿ ನಿಮ್ಮನ್ನ ಅಪ್ರೋಚ್ ಮಾಡೋದು ಹೇಗೆ ಅಂತೇಳಿ. ಆಗ ವಿಷ್ಣು ಹೇಳ್ತಾರೆ, ನಾಹಂ ಬಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲೇ ಎಲ್ರಿಗೂ ಸಿಗ್ತೀನಿ ಅಂತ ಹೇಳಕ್ ಆಗಲ್ಲ. ಓ ಹೌದಾ, ಹಾಗಾದ್ರೆ ನೀವು ಯೋಗಿಗಳ ಹೃದಯದಲ್ಲಿ ಇರ್ಬೋದು. ಯಾಕಂದ್ರೆ ಯೋಗಿಗಳು ತುಂಬಾ ಭಕ್ತಿಯನ್ನ ಮಾಡ್ತಾ ಇರ್ತಾರೆ, ಅವರ ಹೃದಯದಲ್ಲಿ ನೀವು ಇರ್ಬೋದು. ಯೋಗಿನಾಂ ಹೃದಯೇಶ್ವ, ಯೋಗಿಗಳ ಹೃದಯದಲ್ಲೂ ಕೂಡ ನಾನು ಇರೋದಿಲ್ಲ. ಹೌದಾ, ಹಾಗಾದ್ರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದು? ಸುಲಭವಾಗಿ ನಿಮ್ಮನ್ನ ಹೇಗೆ ನಾವು ಪಡೆಯುವಂಥದ್ದು? ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಭಕ್ತರ ಸಂಘದಲ್ಲಿ ಕುಳಿತುಕೊಂಡು ನನ್ನ ಬಗ್ಗೆ ಮಾತನಾಡುವಾಗ, ನನ್ನ ಬಗ್ಗೆ ಯಾರು ಅಂದ್ರೆ ಗಾಯನವನ್ನ ಮಾಡ್ತಾರೋ, ಕೀರ್ತನೆಯನ್ನ ಮಾಡ್ತಾರೋ, ನನ್ನ ಬಗ್ಗೆ ಯಾರು, ನನ್ನ ಕಥೆಯನ್ನ ಯಾರು ಹೇಳ್ತಾರೋ, ಅಲ್ಲಿ ನಾನು 100% ಇರುತ್ತೇನೆ. ಅದರ ಅರ್ಥ ಭಗವಂತ ವೈಕುಂಠದಲ್ಲಿ ಇರುವುದಿಲ್ಲ ಅಂತ ಅರ್ಥನ? ಅಥವಾ ಯೋಗಿಗಳ ಹೃದಯದಲ್ಲಿ ಇರುವುದಿಲ್ಲ ಅಂತ ಅರ್ಥನ? ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈಸಿಲಿ ಎಕ್ಸೆಸಿಬಲ್. ನಾನು ಎಲ್ಲಿ ಸುಲಭವಾಗಿ ಸಿಗುತ್ತೇನೆ? ಭಕ್ತರ ಸಂಘದಲ್ಲಿ ನಾನು ಸುಲಭವಾಗಿ ಸಿಗುತ್ತೇನೆ. ಅಲ್ಲಿ ನನ್ನನ್ನ ಪಡೆಯುವುದು ತುಂಬಾ ಸುಲಭ. ಭಕ್ತರ ಸಂಘದಲ್ಲಿ ಅಲ್ಲಿ ಭಕ್ತಿಯ ಆ ವೈಬ್ರೇಷನ್ ಇರುತ್ತೆ. ಅಲ್ಲಿ 100% ನಾನು ಇದ್ದೇ ಇರುತ್ತೇನೆ. ಎತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ, ನಾನು ಅಲ್ಲಿ ಇರುತ್ತೇನೆ. ಸೊ ಅದರಿಂದ ಭಕ್ತರ ಸಂಘದಿಂದ ನಮ್ಗೆ ಭಕ್ತಿ ಪ್ರಾಪ್ತಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಭಗವಂತ ಇರ್ತಾನೆ. ಸೊ ಈಗ ನಾವು ಇಲ್ಲಿ ಅಂದ್ರೆ ಕುಳಿತುಕೊಂಡು ಭಗವದ್ಗೀತೆಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ನಡುವೆ ಖಂಡಿತವಾಗ್ಲೂ ಈಗ ಇಲ್ಲಿ ಭಗವಂತ ಇರ್ತಾರೆ. ಯಾಕಂದ್ರೆ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಕುಳಿತುಕೊಂಡಿದ್ನ ಕೇಳ್ತಾ ಇರಬಹುದು, ಆದ್ರೆ ಕೂಡ ನಮ್ಮೆಲ್ಲರ ಅಂದ್ರೆ ಮನಸ್ಸು, ನಮ್ಮೆಲ್ಲರ ಶ್ರವಣ ಈಗ ಒಂದೇ ಕಡೆ ಕೇಂದ್ರಿತವಾಗಿರೋದ್ರಿಂದ ನಮ್ಮ ನಿಮ್ಮ ನಡುವೆ ಖಂಡಿತವಾಗ್ಲೂ ಇಲ್ಲಿ ಭಗವಂತ ಇರ್ತಾರೆ. ಆದ್ರಿಂದ ಈ 18 ದಿವಸಗಳ ಭಗವದ್ಗೀತೆ ಕ್ಲಾಸ್ನ ನಂತರ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಭಕ್ತಿ ಜಾಗೃತವಾಗೇ ಆಗುತ್ತೆ. ನೀವು ಅದನ್ನ ನೀವು ಗಮನಿಸಬಹುದು. ತುಂಬಾ ಜನರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆದ್ರಿಂದ ಭಕ್ತರ ಸಂಘ ತುಂಬಾ ಮುಖ್ಯ. ಪ್ರಭುಪಾದರು ತಮ್ಮ ದಿವ್ಯ ಸಂಘದಿಂದ ಎಂತೆಂಥವರನ್ನ ಭಕ್ತರನ್ನಾಗಿ ಪರಿವರ್ತಿಸಿದ್ರು ಅಲ್ವಾ? ಎಸ್. ಸೊ ಎರಡನೆಯದು ಭಗವದ್ಗೀತಾ ಆಸ್ ಇಟ್ ಈಸ್. ಬಿ ಫಾರ್ ಭಗವದ್ಗೀತಾ. ಪ್ರತಿದಿನ ಭಗವದ್ಗೀತೆನ ಓದೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಸಮಯ ಇಲ್ಲ, ತುಂಬಾ ಬ್ಯುಸಿ ಇರ್ತೀವಿ, ಆಫೀಸ್ ಕೆಲಸ, ಮನೆ ಕೆಲಸ, ಹೇಗಪ್ಪ ಓದೋದು, ಎಲ್ಲಿದೆ ಸಮಯ ಅಂತ ಕೆಲವರು ಹೇಳ್ಬೋದು. ಸಮಯ ಇದ್ದೇ ಇರುತ್ತೆ. ಅಂದ್ರೆ ಪ್ರಯಾರಿಟಿ ಮ್ಯಾಟರ್ಸ್. ನಾವು ಯಾವ್ದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದು ಮುಖ್ಯ ಅಲ್ವಾ? ನಮ್ಗೆ ಬೇಕಾಗೋದಕ್ಕೆಲ್ಲ ನಾವು ಸಮಯವನ್ನ ಇಡ್ತೀವಿ. ಶಾಪಿಂಗ್ಗೆ ಸಮಯ ಇರುತ್ತೆ, ಟಿವಿ ನೋಡೋದಕ್ಕೆ ಸಮಯ ಇರುತ್ತೆ, ವಾಕಿಂಗ್ಗೆ ಸಮಯ ಇರುತ್ತೆ. ಭಗವದ್ಗೀತೆ ಓದೋದಕ್ಕೆ ಇರೋದಿಲ್ವಾ? ಇರುತ್ತೆ. ಪ್ರತಿದಿನ ಹಾಫ್ ಆನ್ ಅವರ್, ಅರ್ಧ ಗಂಟೆ ನಾವು ಭಗವದ್ಗೀತೆನ ಓದ್ಬೇಕು. ಅಥವಾ ಈಗ ನೀವೆಲ್ಲ 1-1.5 ಗಂಟೆಗಳ ಕಾಲ ಇಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ರಿ, ಇದು ಕೂಡ ಅಷ್ಟೇ ಮಹತ್ವವನ್ನ ಪಡೆದಿದೆ. ಸೊ ನಾವು ಪ್ರತಿದಿನ ಓದೋದ್ರಿಂದ ಭಗವಂತನ ವಾಣಿ ತುಂಬಾ ಪಾಸಿಟಿವಿಟಿಯಿಂದ ತುಂಬಿದೆ. ನಮ್ಮಲ್ಲಿ ಆ ಪಾಸಿಟಿವಿಟಿ ತುಂಬುತ್ತೆ, ಪಾಸಿಟಿವ್ ಇದು ಯೋಚನೆಗಳು ನಮ್ಮಲ್ಲಿ ಬರುತ್ತೆ. ಮತ್ತೆ ತುಂಬಾ ಒಳ್ಳೆದು, ಹೃದಯವನ್ನ ಇದು ಪರಿಶುದ್ಧ ಮಾಡುತ್ತದೆ. ಭಗವಂತನ ಸಂಘವನ್ನ ಮಾಡಿದ ಹಾಗೆ ನಾವು ಭಗವದ್ಗೀತೆನ ಓದುವುದರ ಮೂಲಕ ಭಗವದ್ಗೀತೆಗೂ ಭಗವಂತನಿಗೂ ಯಾವ ಅಂತರವಿಲ್ಲ. ಭಗವದ್ಗೀತೆ ಭಗವಂತನ ಸಾಹಿತ್ಯ ಅವತಾರ ಇದ್ದ ಹಾಗೆ. ಇನ್ನು ಚಾಂಟಿಂಗ್ ಮಾಡುವಂಥದ್ದು, ಭಗವಂತನ ನಾಮವನ್ನ ಜಪಿಸುವಂಥದ್ದು. ಏನ್ ಚಾಂಟಿಂಗ್ ಮಾಡುವಂಥದ್ದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಿ ಮಾರ್ಗದ ಅತ್ಯುತ್ತಮ ಅಂದ್ರೆ ಸುಲಭವಾದಂತ ಸಾಧನ ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸುವಂಥದ್ದು. ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಸೊ ನೀನು ನನಗೆ ಶರಣಾಗು, ನಿನ್ನನ್ನು ನಾನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೇಗೆ ಶರಣಾಗುವಂಥದ್ದು ಯಾರಿಗೂ ಗೊತ್ತಿಲ್ಲ. ಸೊ ಹೇಗೆ ಶರಣಾಗುವುದು ಅಂತ ತೋರಿಸೋದಕ್ಕೋಸ್ಕರ ಮತ್ತೆ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಕೃಷ್ಣ ಬರ್ತಾರೆ. ಹೇಗೆ ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ತೋರಿಸುತ್ತಾರೆ. ಇಲ್ಲಿ ಬಂದು ಸಂಕೀರ್ತನ ಯಜ್ಞವನ್ನ ಅವರು ಹೇಳಿಕೊಡ್ತಾರೆ. ಕಲಿಯುಗದ ಯುಗಧರ್ಮ ಸಂಕೀರ್ತನ ಯಜ್ಞ, ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಅವರು ನಮ್ಗೆ ಹೇಳ್ತಾರೆ. ಇದಿಷ್ಟನ್ನ ಮಾಡಿ ಸಾಕು ಅಂತ ಹೇಳ್ತಾರೆ. ಅವರು ಮಾಡಿ ತೋರಿಸ್ತಾರೆ, ಈ ತರ ಮಾಡಿ ಅಂತೇಳಿ ಭಕ್ತನ ರೂಪದಲ್ಲಿ ಬಂದು ತೋರಿಸುತ್ತಾರೆ ಹೇಗೆ ಭಕ್ತಿಯನ್ನ ಮಾಡೋದಂತೇಳಿ. ಈಗ ಸ್ಕೂಲಲ್ಲಿ ಟೀಚರು ಮಕ್ಕಳಿಗೆ ಹೇಳಿಕೊಡುವಾಗ ಬೋರ್ಡ್ ಅಲ್ಲಿ ಬರದೇ ತೋರಿಸ್ಬೇಕು, ಆ ಆ ಈ. ಸೊ ನಾವೇನ್ ತಿಳ್ಕೊಳ್ತೀವಿ, ಈ ಟೀಚರ್ಗೆ ಆ ಬರೆಯೋದಿಕ್ಕೆ ಬರಲ್ಲ, ಅವರು ಬರಿತಾ ಇದ್ದಾರೆ ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ, ಮಕ್ಕಳಿಗೆ ತೋರ್ಸೋದಕ್ಕೋಸ್ಕರ ಅವರು ಆ ರೋಲ್ ಅನ್ನ ಅವರು ಕೂಡ LKG ಮಕ್ಕಳ ತರ ಬರದೇ ತೋರಿಸ್ಬೇಕು. ಮಕ್ಕಳಿಗೆ ABCD ಆಗ್ಲಿ ಈ ಬರದೇ ತೋರಿಸ್ಬೇಕು. ಅದೇ ತರ ಇಲ್ಲಿ ಚೈತನ್ಯ ಮಹಾಪ್ರಭು ಇಲ್ಲಿ ಬಂದು ಭಕ್ತಿಯನ್ನ ಹೇಗೆ ಮಾಡೋದು ಅಂದ್ರೆ ಕೃಷ್ಣ ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ, ಇದು ಕಲಿಯುಗದ ರಹಸ್ಯ ಅವತಾರ.
ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಚೈತನ್ಯ ಮಹಾಪ್ರಭು ಯಾರು ಅನ್ನೋದ್ರ ಬಗ್ಗೆ ನಾನೊಂದು ಪ್ರೆಸೆಂಟೇಶನ್ ನಿಮ್ಗೆ ಒಂದು ಕ್ಲಾಸ್ನ ನಾನು ಮಾಡ್ತೀನಿ, ಯಾವ ಶಾಸ್ತ್ರದಲ್ಲಿ ಏನೇನು ಹೇಳಲಾಗಿದೆ ಚೈತನ್ಯ ಮಹಾಪ್ರಭು ಬಗ್ಗೆ ಅಂತೇಳಿ. ಸೊ ಇಲ್ಲಿ ಭಕ್ತಿಯನ್ನ ಹೇಗೆ ಮಾಡ್ಬೋದಂತ ಅವರು ತೋರಿಸಿಕೊಟ್ರು. ಕಲಿಯುಗದ ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದನ್ನ ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇದು ಅವರು ಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಆಲ್ರೆಡಿ ಇದೆ, ಅದನ್ನ ಅವ್ರು ನಮ್ಗೆ ಹೇಳಿದ್ರಷ್ಟೇ, ಈ ಶಾಸ್ತ್ರದಲ್ಲಿ ಹೀಗೆ ಇದೆ, ಇದನ್ನ ಮಾಡಿ ಅಂತ ಹೇಳಿದ್ರು. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಪ್ರತಿದಿನ ಜಪಿಸುವಂತದ್ದು. ಅದಾದ್ಮೇಲೆ ಡಯಟ್, ನಾವು ತಿನ್ನುವಂತಹ ಆಹಾರ ಶುದ್ಧವ್ ಸತ್ವಶುದ್ಧಿ, ಸತ್ವಶುದ್ಧವ್ ಸ್ಮೃತಿ ಲಂಬೆ ವಿಪ್ರಮೋಕ್ಷ. ಸೊ ನಾವು ತಿನ್ನುವಂತ ಆಹಾರ ಶುದ್ಧವಾಗಿದ್ರೆ ನಮ್ಮ ಸತ್ವಗಳು, ನಮ್ಮ ಪ್ರಾಣ ಎಲ್ಲವೂ ಶುದ್ಧವಾಗಿರುತ್ತದೆ. ಸಾತ್ವಿಕ ಆಹಾರವನ್ನ ನಾವು ತಿನ್ನುವಂಥದ್ದು, ಸಾತ್ವಿಕ ಆಹಾರವನ್ನ ತಯಾರಿಸಿ ಭಗವಂತನಿಗೆ ಅರ್ಪಿಸಿ ನಾವು ತಿಂದಾಗ ಅದು ನಮ್ಮ ಕಾನ್ಶಿಯಸ್ ಮೇಲೆ ಕೂಡ ತುಂಬಾ ಪ್ರಭಾವವನ್ನ ಬೀರುತ್ತೆ, ಪಾಪಗಳಿಂದ ನಮ್ಮನ್ನ ಮುಕ್ತನನ್ನಾಗಿ ಮಾಡುತ್ತದೆ. ಆದ್ರಿಂದ ನಾವು ತಿನ್ನುವ ಆಹಾರ ಕೂಡ ತುಂಬಾ ಮುಖ್ಯ. ಸೊ ABCD ಅನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಭಕ್ತಿಯಲ್ಲಿ ಮುಂದುವರಿಯಬೇಕಿದ್ರೆ. ನಾದತ್ತೆ ಕಸ್ಯಚಿತ್ ಪಾಪಂ ನಾಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಈಗ ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕನ್ನುವಂತ ಇಚ್ಛೆಯನ್ನ ಪಡುತ್ತೇವೆ. ಭೌತಿಕ ಪ್ರಕೃತಿ ನಮ್ಗೆ ಅದಕ್ಕೆ ಸೌಲಭ್ಯವನ್ನ ಒದಗಿಸುತ್ತದೆ, ಭಗವಂತ ಅದನ್ನ ಸ್ಯಾಂಕ್ಷನ್ ಮಾಡುತ್ತಾರೆ. ಹೀಗೆ 3 ಜನ ಕರ್ತಾರರು ಇಲ್ಲಿ. ನಾವು ನಮ್ಮ ಇಚ್ಛೆಯ ಪ್ರಕಾರ, ಈಗ ಜೀವ ಡಿಸೈರ್ಸ್, ನಾವು ಇಚ್ಛೆಯನ್ನ ಪಡ್ತೀವಿ. ಸೊ ಅದಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒದಗಿಸುವಂತದ್ದು ಈ ಪ್ರಕೃತಿ. ಆ ಕೆಲಸವನ್ನ ಮಾಡೋದಕ್ಕೆ ನಮ್ಮ ಇಚ್ಛೆಯ ಪ್ರಕಾರ ಭಗವಂತ ಅದನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಇಲ್ಲಿ ಎಲ್ಲದಕ್ಕೂ ನಮ್ಮ ಇಚ್ಛೆ ಕಾರಣವಾಗುತ್ತದೆ. ಸೊ ನಮ್ಮ ಸುಖ ದುಃಖಗಳಿಗೆ ಕೂಡ ನಮ್ಮ ಇಚ್ಛೆ ಕಾರಣವಾಗುತ್ತದೆ. ನಾವು ಯಾವ ತರ ಇಚ್ಛೆ ಪಡುತ್ತೇವೆ, ನಮ್ಗೆ ಫ್ರೀ ವಿಲ್ ಅನ್ನೋದನ್ನ ಕೊಡಲಾಗಿದೆ. ನಾವು ಅದನ್ನ ಯಾವ ತರ ಸದುಪಯೋಗ ಪಡಿಸಿಕೊಳ್ತೀವೋ ನಮ್ಗೆ ಬಿಟ್ಟಿದ್ದು. ನಮ್ಮ ಇಚ್ಛೆಯ ಪ್ರಕಾರ ಇಲ್ಲಿ ಎಲ್ಲವೂ ಆಗುತ್ತೆ. ಪ್ರಕೃತಿಯ 3 ಗುಣಗಳಿಂದ ಯಾವ ತರ ಒಂದು ನಾವು ಬಂಧಿತರಾಗಿ ಯಾವ ತರ ಕಾರ್ಯವನ್ನ ನಾವು ಮಾಡುತ್ತೇವೆ, ಅದು ಕೂಡ ಅದನ್ನ ಮಾಡುವ ಇಲ್ಲಿ ಅಂದ್ರೆ 3 ಜನ ಕರ್ತಾರರು ಇದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಸೊ ನಾವೇನ್ ಮಾಡ್ತೀವಿ, ಎಲ್ಲವನ್ನ ನಾವೇ ಮಾಡ್ತೀವಿ, ನಮ್ಮ ಕೈಲೇ ಎಲ್ಲ ಇದೆ, ನಾವೇ ಬಾಸ್, ನಾವೇ ಗ್ರೇಟ್ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ನಮ್ಮ ಕೈಲಿ ಏನು ಇಲ್ಲ ಅನ್ನುವಂಥದ್ರ ಅರಿವು ನಮ್ಗೆ ಇರ್ಬೇಕು. ಉದಾಹರಣೆಗೆ ಈಗ ಮೊಹಮ್ಮದ್ ಅಲಿ ವರ್ಲ್ಡ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ರು ಅಲ್ವಾ, ಎಷ್ಟು ಫೇಮಸ್ ಆಗಿದ್ರು, ಕೋಟ್ಯಾಂತರ ಜನರು ಫ್ಯಾನ್ಗಳಿದ್ರು ಇವರಿಗೆ. ಅವರನ್ನ ಏನು ಗ್ರೇಟೆಸ್ಟ್ ಅಂತ ತಿಳ್ಕೊಂಡಿದ್ದ ಅವನು. ಆಮೇಲೆ ಎಲ್ರು ಕೂಡ ಅವನನ್ನ ತುಂಬಾ ಗ್ರೇಟ್ ಅಂತ ತಿಳ್ಕೊಂಡಿದ್ರು. ಅವನ್ನ ಮೀರಿಸೋರು ಯಾರು ಇಲ್ಲ ಅಷ್ಟು ಎಲ್ರು ಸಹ ತಿಳ್ಕೊಂಡಿದ್ರು, ತುಂಬಾ ಜನ ಫ್ಯಾನ್ಗಳಿದ್ರು. ಸೊ ವರ್ಲ್ಡ್ಸ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಮೊಹಮ್ಮದ್ ಅಲಿಗೆ ಪಾರ್ಕಿನ್ಸನ್ ಡಿಸೀಸ್ ಬಂದಾಗ 1 ಲೋಟ ಕಾಫಿ ಕಪ್ಪನ್ನ ಕೈಯಲ್ಲಿ ಎತ್ತಲಿಕ್ಕೆ ಆಗದಿರುವಂತ ದುರ್ಬಲತೆ ಬಂದಿತ್ತು. ಸೊ ನಮ್ಮ ಕೈಯಲ್ಲಿ ಎಲ್ಲವೂ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾವ ಕ್ಷಣದಲ್ಲಿ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ನಮಗೆ ಗೊತ್ತಿದೆಯಾ? ಯಾವ ಕ್ಷಣದಲ್ಲಿ ಯಾವ ವ್ಯಾಧಿ ನಮ್ಗೆ ಬರುತ್ತೆ, ಯಾವ ಕ್ಷಣದಲ್ಲಿ ಸಾವು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ಏನ್ ಕೂಡ ಆಗ್ಬಹುದು. ಸೊ ನಾವು ಯಾವ ತರದ ಗ್ರೇಟ್ ಇಲ್ಲಿ ಅಲ್ವಾ? ಸೊ ನಾವು ನಮ್ಮನ್ನೇ ಗ್ರೇಟ್, ನಾವೇ ಶ್ರೇಷ್ಠರು, ನಮ್ಮ ಕೈಲೇ ಎಲ್ಲ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಇದೊಂದು ಸಣ್ಣ ಉದಾಹರಣೆ ನಾನು ಹೇಳಿರುವಂತದ್ದು. ಈ ತರ ತುಂಬಾ ಜನರು ಇದ್ದಾರೆ. ಹಿಟ್ಲರ್ ಎಷ್ಟೋ ಜೀವಗಳ ಮಾರಣ ಹೋಮವನ್ನ ನಡೆಸಿರುವಂತಹ ಹಿಟ್ಲರ್, ತಾನೇ ಇಡೀ ಪ್ರಪಂಚವನ್ನ ಆಳುವವನಂತ ಅಂದ್ಕೊಂಡವನು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ. ಹೀಗೆ ಸಿಕಂದರ್ನ ಕತೆ ಕೂಡ ಅಷ್ಟೇ. ಪ್ರಪಂಚವನ್ನೇ ವಶಪಡಿಸಿಕೊಳ್ತೀನಿ ಅಂದ ಸಿಕಂದರ್ನ ಜೀವನ ಏನಾಯ್ತು? ತನ್ನ 32ನೇ ವರ್ಷ ವಯಸ್ಸಿನಲ್ಲಿ ಒಂದು ಸಣ್ಣ ಸೊಳ್ಳೆ ಕಡಿತಕ್ಕೆ ಅವ್ನು ಸಾಯ್ಬೇಕಾಗಿತ್ತು, ಮಲೇರಿಯಾ ಬಂದು. ಸೊ ನಮ್ಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತೇಳಿ. ನಾವೇನ್ ತಿಳ್ಕೊಂಡಿರ್ತೀವಿ, ನಾವೇ ಎಲ್ಲವನ್ನ ಮಾಡ್ತೀವಿ. ಐ ಕ್ಯಾನ್ ಗೆಟ್ ವಾಟ್ ಐ ವಾಂಟ್, ನನ್ಗೆ ಏನು ನಾನು ಇಚ್ಛೆ ಪಡ್ತೇನೆ ಅದು ನನ್ಗೆ ಸಿಗುತ್ತೆ, ನನ್ನ ಶತ್ರುಗಳನ್ನ ನಾನು ಸೋಲಿಸುತ್ತೇನೆ, ನಾನು ದಿವಸದ 18 ಗಂಟೆಗಳ ಕಾಲ ದುಡಿತೀನಿ, ದುಡ್ಡನ್ನ ಗಳಿಸ್ತೇನೆ, ನಾನು ಎಂಜಾಯ್ ಮಾಡ್ತೀನಿ ಅಂತೇಳಿ ನಾವು ಆತರ ಎಲ್ಲ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಈ ತರದ ಜೀವನ ಶೈಲಿಯಿಂದ ನಾವು ಏನನ್ನ ಸಾಧಿಸಿದ್ದೇವೆ? ಸ್ಟ್ರೆಸ್, ಡಿಪ್ರೆಷನ್ ಅಂದ್ರೆ ಒತ್ತಡಕ್ಕೊಳಗಾಗುವಂಥದ್ದು, ಆತಂಕ, ಆಂಗ್ಸೈಟಿ ಎಲ್ಲವೂ ಕೂಡ. ಇಂಡಿಯಾ ಟುಡೇ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಟೀನೇಜರ್ಸ್ ಅವರ ಸುಸೈಡ್ ರೇಟ್ ಎಷ್ಟು 3 ಪಟ್ಟು ಹೆಚ್ಚಿದೆಯಂತೆ ಕಳೆದ 25 ವರ್ಷಗಳಲ್ಲಿ. ಸೊ ಏನನ್ನ ಸಾಧಿಸಿದ್ದೀವಿ ನಾವು? ಆಧುನಿಕತೆಯ ಜೀವನ ನಮ್ದು, ಅಂದ್ರೆ ಹೇಗೆ ಲೈಫ್ ಸ್ಟೈಲ್ ಯಾವ ತರ ನಾವು ಮಾಡ್ಕೊಂಡಿದೀವಿ ಅಂದ್ರೆ, ಭಗವಂತನನ್ನ ಮರೆತು ನಾವೇ ಗ್ರೇಟ್ ಅಂತ ಹೇಳಿ ಬದುಕ್ತಾ ಇರುವಂತಹ ಜೀವನದಲ್ಲಿ ನಾವು ಒತ್ತಡ, ಡಿಪ್ರೆಷನ್, ಆತಂಕ ಈ ತರದ್ದು ಬಿಟ್ರೆ ಇನ್ನೇನು ಸಾಧಿಸ್ಲಿಕ್ಕೆ ಆಗೋದಿಲ್ಲ.
ಆದ್ರಿಂದ ನಾವು ಎಲ್ಲ ಟೆನ್ಷನ್ ಅನ್ನ ಭಗವಂತನಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಭಗವಂತನನ್ನ ನಂಬಿ ಎಲ್ಲವನ್ನ ಭಗವಂತನಿಗೆ ಬಿಟ್ಟು ಬಿಟ್ಟಾಗ ನಾವು ಸಂತೋಷದಿಂದ ಬಾಳ್ಲಿಕ್ಕೆ ಸಾಧ್ಯ. ಸರ್ವಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಎಸ್. ಸೊ ಈಗ ನವದ್ವಾರೆ ಪುರೇ ದೇಹಿ, 9 ಗೇಟುಗಳಿರುವಂತಹ ನಮ್ದು ಈ ಸಿಟಿ ಅಂತ ಹೇಳಲಾಗಿದೆ. ಇದನ್ನ ದೇಹಸ್ಥ ಆತ್ಮನು ನವದ್ವಾರಗಳ ನಗರದಲ್ಲಿ ವಾಸಿಸುತ್ತಾನೆ. ದೇಹದ ಅಥವಾ ಆಲಂಕಾರಿಕವಾಗಿ ವರ್ಣಿಸಿದ ದೇಹ ನಗರದ ಕಾರ್ಯಗಳನ್ನು ಅದರ ಪ್ರಕೃತಿ ಗುಣಗಳು ತಂತಾವೇ ನಿರ್ವಹಿಸಿಕೊಂಡು ಹೋಗುತ್ತವೆ. ಆತ್ಮನು ದೇಹದ ಸ್ಥಿತಿಗೆ ತನ್ನನ್ನು ಒಳಪಡಿಸಿಕೊಂಡಿದ್ದರೂ ಬಯಸಿದಾಗ ಆ ಸ್ಥಿತಿಯನ್ನು ಮೀರಬಲ್ಲನು. ಆಕ್ಚುಲಿ ಈಗ ನಮ್ಮ ಸ್ವಭಾವ ಏನು? ನಾವು ನಿತ್ಯ, ನಾವು ಶಾಶ್ವತ, ನಮಗೆ ಸಾವಿಲ್ಲ, ಆದ್ರೂ ನಾವು ಸಾಯ್ತೀವಿ. ನಮಗೆ ಸಾವು ಬೇಕಾಗಿಲ್ಲ, ಆದ್ರೂ ನಾವು ಸಾಯ್ತೀವಿ ಇಲ್ಲಿ ಅಲ್ವಾ? ಯಾಕೆ ನಮ್ಗೆ ಸಾಯೋದಕ್ಕೆ ಇಷ್ಟ ಇಲ್ಲ? ನಾವು ಇಲ್ಲಿ ಸಾವಿರಾರು ವರ್ಷಗಳ ಕಾಲ ನಾವು ಬದುಕ್ತೀವಿ, ನಾವು ಎಂದೆಂದಿಗೂ ಬದುಕಲಿದ್ದೀವಿ ಅನ್ನೋ ತರ ಯಾಕೆ ನಾವು ಬದುಕ್ತೀವಿ? ಅದೇ ನಿಜವಾಗ್ಲೂ ನಮ್ಮ ಸ್ವರೂಪ. ನಾವು ಸಾಯ್ಬೇಕಾಗಿಲ್ಲ. ಆತ್ಮದ ಸ್ವರೂಪನೇ ಹಾಗೆ. ಆತ್ಮಕ್ಕೆ ಸಾವು ಅನ್ನುವಂಥದ್ದಿಲ್ಲ. ಸೊ ನಮ್ಮನ್ನ ನಾವು ಈ ದೇಹದೊಂದಿಗೆ ಗುರುತಿಸಿಕೊಂಡಾಗ ಸಾವು ಅನ್ನುವಂಥದ್ದು ಬರುತ್ತೆ. ಏನು ಅದು ಸಾವು ಅನ್ನುವಂಥದ್ದು? ದೇಹವನ್ನು ಬದಲಾಯಿಸುವ ಪ್ರಕ್ರಿಯೆ ಅಷ್ಟೇ. ಆದ್ರೆ ಅಂದ್ರೆ ಆ ಸಾವು ನಮ್ಗೆ ಬೇಡ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದು ನಿಜವಾಗ್ಲೂ ನಮ್ಗೆ ಸಾವು ಇಲ್ಲದಿರುವಂತಹ ಲೋಕಕ್ಕೆ ನಾವು ಹೋಗ್ಬೋದು. ಅಲ್ಲಿ ಆಧ್ಯಾತ್ಮಿಕ ಶರೀರಕ್ಕೆ ಸಾವು ಅನ್ನುವಂಥದ್ದು ಬರುವುದಿಲ್ಲ. ಅದೇ ನಮ್ಮ ನಿಜವಾದ ಸ್ವರೂಪ. ಆದ್ರೆ ನಾವೇನ್ ತಿಳ್ಕೊಂಡಿದೀವಿ? ನಾವು ನಾವೇ ಈ ದೇಹ ಅಂತ ನಮ್ಮನ್ನ ನಾವು ತಿಳ್ಕೊಂಡಿದೀವಿ. ಆತ್ಮನು ದೇಹದ ಸ್ಥಿತಿಗೆ ತನ್ನನ್ನು ಒಳಪಡಿಸಿಕೊಂಡಿದ್ದರೂ ಬಯಸಿದಾಗ ಆ ಸ್ಥಿತಿಯನ್ನ ಮೀರಬಲ್ಲನು. ಈಗ ನಾವು ನಮ್ಮನ್ನ ದೇಹದ ಸ್ಥಿತಿಗೆ ಒಳಪಡಿಸಿಕೊಂಡಿದ್ದೀವಿ, ನಮ್ಮನ್ನ ನಾವು ಈ ದೇಹ ಅಂತ ತಿಳ್ಕೊಂಡಿದ್ದೀವಿ. ಬಟ್ ನಾವು ಅದನ್ನ ಇಚ್ಛೆ ಪಟ್ಟಾಗ ಅದನ್ನ ನಾವು ಮೀರಬಹುದು. ನಮ್ಮ ಉತ್ತಮ ಸ್ವಭಾವವನ್ನು ಮರೆತ ಕಾರಣದಿಂದಲೇ ಆತನು ತನ್ನನ್ನು ಜಡ ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಸೊ ನಮ್ಮ ಉತ್ತಮ ಸ್ವಭಾವ ಯಾವುದು? ನಾವು ನಿತ್ಯ, ನಾವು ಶಾಶ್ವತ, ನಾವು ಭಗವಂತನ ಅಂಶ, ನಾವು ಸಾಯ್ಬೇಕಾಗಿಲ್ಲ. ನಾವು ಯಾವಾಗ್ಲೂ ಸಂತೋಷದಿಂದ ಶಾಶ್ವತ ಸಂತೋಷವನ್ನ ನಾವು ಪಡೆಯಬಹುದು. ಆದ್ರೆ ನಮ್ಮನ್ನ ನಾವು ಮರೆತು ಬಿಟ್ಟಿದ್ದೇವೆ. ಏನಂತ? ನಮ್ಮನ್ನು ನಾವು ಜಡ ದೇಹದೊಂದಿಗೆ ಗುರುತಿಸಿಕೊಂಡಿದ್ದೇವೆ. ಆದ್ರಿಂದ ಇಷ್ಟೊಂದು ಕಷ್ಟ ಇಲ್ಲಿ ನಮ್ಗೆ. ಆದ್ರೆ ಕೃಷ್ಣ ಪ್ರಜ್ಞೆಯಿಂದ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಮರಳಿ ಪಡೆಯಬಹುದು. ಮತ್ತು ಆ ಮೂಲಕ ಅವನು ಹೇಗೆ ತಾನು ಏನು ಅನ್ನೋದನ್ನ ಅವನು ತಿಳಿದುಕೊಳ್ಬಹುದು. ಈಗ 9 ಗೇಟ್ಗಳು ಇಲ್ಲಿ ನಮ್ಮ ಈ ದೇಹದಲ್ಲಿ 9 ದ್ವಾರಗಳಿವೆ. 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಹೀಗೆ 9 ಗೇಟ್ಗಳು ಇದೆ ಇಲ್ಲಿ. ಜೀವಿಯ ದೇಹದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪುರುಷನು ವಿಶ್ವದ ಎಲ್ಲಾ ಜೀವಿಗಳನ್ನು ನಿಯಂತ್ರಿಸುತ್ತಾನೆ. ಇಲ್ಲಿ ಭಗವಂತ ಕೂಡ ಇದ್ದಾರೆ ನಮ್ಮ ಈ ದೇಹದಲ್ಲಿ. ತನ್ನ ಬದ್ಧ ನೆಲೆಯಲ್ಲಿ ಜೀವಿಯು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಸೊ ನಾವು ಕಂಡೀಷನ್ಡ್ ಸೋಲ್ಸ್, ಬದ್ಧತೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಒಂದು ಬದ್ಧತೆಗೆ ಉತ್ತಮ ಉದಾಹರಣೆ ಯಾವುದು? ಜನ್ಮ, ಮೃತ್ಯು, ಜರಾವ್ಯಾಧಿ. ಜನ್ಮ ಕೂಡ ಒಂದು ಬದ್ಧತೆ, ವ್ಯಾಧಿ, ಮುಪ್ಪು, ಮೃತ್ಯು ಕೂಡ. ಇದು ಕೂಡ ಬದ್ಧತೆ. ಅಂದ್ರೆ ಇದು ನಮ್ಮನ್ನ ಮತ್ತೆ ಮತ್ತೆ ಇಲ್ಲಿಗೆ ಬರೋ ತರ ಮಾಡುತ್ತೆ. ಸೊ ನಾವು ನಮ್ಮನ್ನ ದೇಹದೊಂದಿಗೆ ಗುರುತಿಸಿಕೊಂಡಿದ್ದೀವಿ. ಆದ್ರೆ ಅವನು ತನ್ನೊಳಗಿರುವ ಭಗವಂತನೊಡನೆ ಗುರುತಿಸಿಕೊಂಡಾಗ ದೇಹದಲ್ಲಿ ಇರುವಾಗಲೇ ಭಗವಂತನಷ್ಟೇ ಸ್ವತಂತ್ರನಾಗುತ್ತಾನೆ. ಸೊ ನಾವು ನಮ್ಮನ್ನ ಭಗವಂತನೊಡನೆ ಗುರುತಿಸಿಕೊಳ್ಬೇಕು. ಅಂದ್ರೆ ನಾವು ಭಗವಂತನ ಅಂಶ, ಪರಮಾತ್ಮನ ಅಂಶ ಅಂತ ನಾವು ತಿಳಿದುಕೊಳ್ಬೇಕು ನಮ್ಮನ್ನ. ತೆಂಗಿನಕಾಯಿ ಒಳಗಡೆ ಕೊಬ್ಬರಿ ಒಣಗಿರುತ್ತೆ, ಒಣ ಕೊಬ್ಬರಿ ಅಲ್ವಾ? ಮೊದಲಿಗೆ ಕೊಬ್ಬರಿ ಅದು ಅಂಟ್ಕೊಂಡಿರುತ್ತೆ, ಕಾಯಿ, ಅವಾಗ ತೆಂಗಿನಕಾಯಿ ಇರುತ್ತೆ. ಸ್ವಲ್ಪ ದಿವಸ ಹಾಗೆ ಬಿಟ್ರೆ ಏನಾಗುತ್ತೆ? ಒಳಗಡೆ ಕೊಬ್ಬರಿ ಒಣಗಿರುತ್ತೆ. ಒಣಗಿದಾಗ ತೆಂಗಿನಕಾಯಿ ಚಿಪ್ಪು ಅದು ಒಳಗಡೆ ಹಾಗೆ ಇರುತ್ತೆ. ನಾವು ಅಲುಗಾಡಿಸಿದಾಗ ಏನಾಗುತ್ತೆ? ಟಕ ಟಕ ಅಂತ ಸೌಂಡ್ ಬರುತ್ತೆ. ಕೊಬ್ಬರಿ ಒಳಗಡೆ ಹಾಗೆ ಇಡೀಯಾಗಿ ಇರುತ್ತೆ. ಅದೇ ತರ ನಾವು ನಮ್ಮನ್ನ ಈ ದೇಹದೊಂದಿಗೆ ಗುರುತಿಸಿಕೊಂಡಿದ್ದೇವೆ. ನಾವು ನಮ್ಮನ್ನ ಭಗವಂತನೊಂದಿಗೆ ಗುರುತಿಸಿಕೊಂಡಾಗ, ನಾವು ಪರಮಾತ್ಮನ ಅಂಶ, ನಾವು ಸಚ್ಚಿತ್ ಆನಂದ ಅಂತ ನಮ್ಮನ್ನ ನಾವು ತಿಳ್ಕೊಂಡಾಗ, ನಾವು ಹೇಗೆ ತೆಂಗಿನಕಾಯಿಯಿಂದ ಕೊಬ್ಬರಿ ಸಪರೇಟ್ ಆಗಿರುತ್ತೋ ಹಾಗೆ ದೇಹದಿಂದ ನಾವು ಆತ್ಮ ಸಪರೇಟ್ ಆಗಿ ನಾವು ಇಲ್ಲಿ ಇರ್ತೀವಿ. ಅಂದ್ರೆ ಇಲ್ಲಿ ಇದ್ದಾಗ್ಲೂ ಕೂಡ ನಮ್ಮ ನಿಜವಾದ ಸ್ವರೂಪವನ್ನ ನಾವು ಅರಿತುಕೊಂಡು ಇರುತ್ತೇವೆ. ಆಗ ನಾವು ಭಗವಂತನಷ್ಟೇ ಸ್ವತಂತ್ರ ನಾವು ಆಗುತ್ತೇವೆ. ಸ್ವತಂತ್ರ ಅಂದ್ರೆ ಏನು? ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಭಗವಂತನ ಜೊತೆ ಕನೆಕ್ಟ್ ಆಗೋದ್ರಲ್ಲೇ ಇರುವುದು ನಮ್ಮ ಸ್ವತಂತ್ರ. ಆದ್ದರಿಂದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಐಹಿಕ ದೇಹದ ಹೊರಗಿನ ಮತ್ತು ಒಳಗಿನ 2 ಕಾರ್ಯಗಳಿಂದಲೂ ಸ್ವತಂತ್ರನಾಗಿ ಇರುತ್ತಾನೆ. ಸೊ ಭಕ್ತನಾದವನು ಇದನ್ನ ಅರಿತುಕೊಂಡಿರುತ್ತಾನೆ. ಎಸ್. ಸೊ ಈಗ ನಾವು
ಈ ದೇಹವನ್ನ ಯಾಕೆ ಬದಲಾಯಿಸ್ತಾ ಇರ್ತೇವೆ ಮತ್ತೆ ಮತ್ತೆ? ಬದಲಾಯಿಸಬೇಕಾಗಿಲ್ಲ ನಾವು ಈ ದೇಹವನ್ನ. ನಮ್ಗೆ ಪರ್ಮನೆಂಟ್ ಆಗಿ ಒಂದು ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ರೋಗಗಳು ಬರಲ್ಲ, ಮುಪ್ಪು ಬರಲ್ಲ, ಮತ್ತೆ ಹುಟ್ಟಬೇಕಾಗಿಲ್ಲ, ಮತ್ತೆ ಸಾಯ್ಬೇಕಾಗಿಲ್ಲ. ಶಾಶ್ವತವಾದಂತಹ ಆಧ್ಯಾತ್ಮಿಕ ಶರೀರ ನಮ್ಗೆ ಸಿಗುತ್ತದೆ. ಸೊ ಭಗವಂತನಿಗೆ ಆಧ್ಯಾತ್ಮಿಕ ಶರೀರ ಇದೆ, ನಮ್ಗೆ ಕೂಡ ಸಿಗುತ್ತೆ ಆ ತರ ಶರೀರ, ನಾವು ಭಕ್ತಿಯನ್ನ ಮಾಡಿ ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ. ಆದ್ರೆ ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ನಾವು ದೇಹವನ್ನ ಬದಲಾಯಿಸ್ತಾನೆ ಇರುತ್ತೇವೆ. ಯಾಕೆ ನಾವು ದೇಹವನ್ನ ಬದಲಾಯಿಸ್ತಾ ಇರುತ್ತೇವೆ? ಯಾಕಂದ್ರೆ ಸತತವಾಗಿ ಸಂತೋಷದ ಹುಡುಕಾಟದಲ್ಲಿ ನಾವು ಇರುತ್ತೇವೆ. ನಾವು ಎಂಜಾಯ್ ಮಾಡ್ಬೇಕು, ನಾವು ಸಂತೋಷದಿಂದ ಇರಬೇಕು ಅನ್ನುವಂತಹ ಒಂದು ಇಚ್ಛೆ. ಅದಕ್ಕೋಸ್ಕರ ಸಂತೋಷ ಎಲ್ಲಿಂದ ಸಿಗುತ್ತೆ? ದುಡ್ಡು ಕೊಡುತ್ತೆ ಸಂತೋಷವನ್ನ ಅಂತ ತಿಳ್ಕೊಂಡಿರ್ತಾರೆ. ದುಡ್ಡು, ಅತಿಯಾಗಿ ದುಡ್ಡನ್ನ ಗಳಿಸೋದ್ರಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವಂಥದ್ದು, ನಾವು ಎಂಜಾಯ್ ಮಾಡ್ತೀವಿ ಅನ್ನುವಂತ, ಅಂದ್ರೆ ನಮ್ಗೆ ಅದರಿಂದ ಎಂಜಾಯ್ ಮಾಡ್ಬೋದು ಅಂತೇಳಿ. ಅಂದ್ರೆ ಇಲ್ಲಿ ಶಾಶ್ವತವಾಗಿ ನಾವು ಎಂಜಾಯ್ ಮಾಡ್ತೀವಿ ಅಂತ ನಾವು ತಿಳ್ಕೊಳ್ತೀವಿ. ಆ ತರ ನಾವು ದುಡ್ಡನ್ನ ಗಳಿಸೋದ್ರಲ್ಲಿ ನಾವು ತೊಡಗಿರ್ತೀವಿ. ಈ ನಮ್ಮ ದೇಹವೇ ಟೆಂಪರರಿ, ಈ ದೇಹವೇ ಅಶಾಶ್ವತ. ಇನ್ನು ಶಾಶ್ವತವಾದಂತಹ ಸಂತೋಷ ಹೇಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲಿ, ಅಲ್ವಾ? ಸೊ ದುಡ್ಡಿನ ಬೆನ್ನಟ್ಟಿ ಓಡ್ತಾ 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 ಕೊನೆಗೆ ಹೇಗೆ ಓಡ್ಲಿಕ್ಕೆ ಆಗದಿರುವಂತ ಸ್ಥಿತಿಗೆ ನಾವು ತಲುಪಿರ್ತೀವಿ. ಆದ್ರೆ ಆ ಸಂತೋಷ ಅನ್ನುವಂಥದ್ದು ನಮ್ಗೆ ಸಿಗುವುದೇ ಇಲ್ಲ. ಕೊನೆಗೆ ನಮ್ಮ ಜೀವನದ ಕೊನೆ ಬಂದು ಬಿಡುತ್ತೆ. ಹೇಗೆ ನಾನು ಇನ್ನೊಂದು ದೇಹವನ್ನ ಅಂದ್ರೆ ನನಗೆ ಸಿಗುತ್ತೆ? ನನ್ನ ಇಚ್ಛೆ ಮತ್ತು ನನ್ನ ಕರ್ಮಗಳ ಪ್ರಕಾರ, ಬೇಸ್ಡ್ ಆನ್ ಆರ್ ಡಿಸೈರ್ಸ್ ಅಂಡ್ ಬೇಸ್ಡ್ ಆನ್ ವಾಟ್ ವಿ ಡಿಸರ್ವ್. ನಾನು ಯಾವ ತರ ಬದುಕ್ತೇನೆ ಇಲ್ಲಿ, ಮಾನವ ದೇಹ ಸಿಕ್ಕಿದ ಮೇಲೆ ಕೂಡ ಮಾನವನ ತರ ಬದುಕ್ತೇನೋ ಇಲ್ವಾ? ನನ್ನ ಇಚ್ಛೆ ಯಾವ ತರ ಇರುತ್ತೆ ಸಾವಿರ ಸಮಯದಲ್ಲಿ, ಅದರ ಪ್ರಕಾರ ನನ್ಗೆ ಇನ್ನೊಂದು ದೇಹ ಸಿಗುತ್ತದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವಾಶ್ವಪಾಕೆ ಚ ಪಂಡಿತಾಹ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು, ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ. ಸೊ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನ ಪಡೆದವರಾದುದರಿಂದ, ನಿಜವಾದ ಜ್ಞಾನವನ್ನ ನಾವು ಪಡೆದಾಗ ನಮ್ಗೆ ತಿಳಿದಿರುತ್ತದೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ತಿಳಿಯುವುದೇ ನಿಜವಾದ ಜ್ಞಾನ. ಸೊ ನಾವು ಎಲ್ಲವನ್ನ ತಿಳಿದುಕೊಂಡಿದ್ದೀವಿ ಅಂತ ನಮ್ಮ ಭಾವನೆ. ಆದ್ರೆ ನಿಜವಾದ ಜ್ಞಾನ ಪಡೆದಾಗ ನಮ್ಗೆ ಗೊತ್ತಾಗುತ್ತೆ ನಾನು ತಿಳಿದುಕೊಂಡಿರುವುದು ಎಳ್ಳಷ್ಟು, ತಿಳಿಯಬೇಕಾಗಿರುವಂತದ್ದು ಎಷ್ಟೆಷ್ಟೋ ಇದೆ. ಸೊ ನಮ್ರತೆ ತನ್ನಿಂತಾನೆ ಬರುತ್ತೆ. ಅಯ್ಯೋ ನನ್ಗೆ ಏನೇನು ಗೊತ್ತಿಲ್ಲ ಅಂತೇಳಿ ಆ ನಮ್ರತೆ, ಭಗವಂತನ ಮುಂದೆ ಎಷ್ಟು ಅಲ್ಪನು, ಅತ್ಯಲ್ಪನು ನಾನು ಅಂತೇಳಿ. ಸೊ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ, ನಿಜವಾದ ಜ್ಞಾನ ಪಡೆದಾಗ ಅವ್ರಿಗೆ ಗೊತ್ತಾಗುತ್ತೆ ಅವರು ಎಷ್ಟು ಅಂತೇಳಿ ನಮ್ರರಾಗುತ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ? ನಿಜವಾದ ಜ್ಞಾನ ಅಂದ್ರೆ ಶಾಸ್ತ್ರಗಳ ಜ್ಞಾನ, ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ನಾಯಿಯನ್ನು, ಎಲ್ಲರನ್ನ ಒಂದೇ ತರ ಕಾಣುತ್ತಾರೆ. ಸೊ ನಿನ್ನೆ ನಾವು ಅಸಮಾನತೆ ಬಗ್ಗೆ ಡಿಸ್ಕಸ್ ಮಾಡಿದ್ದು ಅಲ್ವಾ? ಈ ಪ್ರಪಂಚದಲ್ಲಿ ಅಸಮಾನತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಅಸಮಾನತೆಯನ್ನ ಅಂದ್ರೆ ಯಾರು ಕೂಡ ಈ ಭೌತಿಕವಾಗಿ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಸಮಾನತೆಗೆ. ಯಾಕಂದ್ರೆ ನಮ್ಮ ಹುಟ್ಟು ಕರ್ಮಗಳ ಪ್ರಕಾರ ಆಗೋದ್ರಿಂದ ಅಸಮಾನತೆ ಇದ್ದೇ ಇರುತ್ತೆ, ಎಲ್ಲಾ ಕಡೆ ಇದ್ದೇ ಇರುತ್ತೆ. ಕರ್ಮಗಳ ಪ್ರಕಾರ ನಮ್ಮ ಜೀವನ ನಿರ್ಧರಿತವಾಗುತ್ತೆ. ಎಲ್ಲರೂ ಸಮಾನರಲ್ವೇ ಅಲ್ಲ ಇಲ್ಲಿ. ಒಬ್ಬೊಬ್ರು ಒಂದೊಂದು ತರ ಇರ್ತಾರೆ, ಅವರ ಕರ್ಮಗಳ ಪ್ರಕಾರ ಅವರು ಜನ್ಮವನ್ನ ಪಡೆಯುತ್ತಾರೆ. ಆದ್ರಿಂದ ಸಮಾನತೆ ಅನ್ನುವಂಥದ್ದು ಸಾಧ್ಯ ಯಾವಾಗ ಸಾಧ್ಯ? ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ಸಾಧ್ಯ. ನಾವೆಲ್ಲರೂ ಭಗವಂತನ ಮಕ್ಕಳು, ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿದುಕೊಂಡಾಗ ಎಲ್ಲರನ್ನ ಅವನು ಸಮಾನವಾಗಿ ಕಾಣುತ್ತಾನೆ. ಈಗ ಇಲ್ಲಿ ಅವರು ಎಲ್ಲರನ್ನ ಸಮಾನವಾಗಿ ಒಂದೇ ರೀತಿ ಕಾಣುತ್ತಾನೆ. ಯಾಕೆ ಅವನು ಒಂದೇ ರೀತಿ ಕಾಣುತ್ತಾನೆ? ಅವನು ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಿದ್ದಾನೆ. ಅವನಿಗೆ ಈಗ ಗೊತ್ತಾಗಿದೆ ಎಲ್ಲರೂ ಸಮಾನರು, ಭಗವಂತನ ಮಕ್ಕಳು ಅನ್ನುವಂಥದ್ದು. ಆದ್ರಿಂದ ಮೆಟೀರಿಯಲ್ ಪ್ರಾಬ್ಲಮ್ಸ್ಗೆ ಸ್ಪಿರಿಚುವಲ್ ಸೊಲ್ಯೂಷನ್, ಮೆಟೀರಿಯಲ್ ಪ್ರಾಬ್ಲಮ್ಸ್ ಮೆಟೀರಿಯಲ್ ಸೊಲ್ಯೂಷನ್ ಇಲ್ಲ. ಈ ಭೌತಿಕತೆಯಲ್ಲಿ, ಭೌತಿಕ ಜೀವನದಲ್ಲಿ ಇರುವಂತಹ ಪ್ರಾಬ್ಲಮ್ಗಳಿಗೆ ಆಧ್ಯಾತ್ಮಿಕವಾಗಿ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಈಗ ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನ ನೋಡಿದಾಗ ಏನಾಗುತ್ತೆ? ಎಲ್ಲರನ್ನ ನಾವು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯದ್ರ ತರ ನಾವು ನೋಡ್ತೀವಿ. ವಿಶ್ವ ಭ್ರಾತೃತ್ವ ನಿಜವಾಗ್ಲೂ ಇದು ಬರುತ್ತೆ. ಈಗ ಎಲ್ಲ ಕಡೆ ವಿಶ್ವ ಭ್ರಾತೃತ್ವದ ಕೂಗು ಕೇಳ್ತಾ ಇದೆ, ಸಮಾನತೆ, ನಾವು ಸಮಾನರು, ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಬಾಯ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಬಾಯ್ ಅನ್ನುವಂಥದ್ದು ಬಾಯಲ್ಲೇ ಇರುತ್ತೆ. ನಿಜವಾಗ್ಲೂ ಅದು ಇಂಪ್ಲಿಮೆಂಟ್ ಆಗುತ್ತಾ? ಆತರ ನೋಡ್ತಾರ? ನಿಜವಾಗ್ಲೂ ಬರೀ ಬಾಯಲ್ಲಿ ಹೇಳ್ತಾರಷ್ಟೇ ಅಲ್ವಾ? ಆಗುದಿಲ್ಲ. ಎಲ್ಲಿಯವರೆಗೆ ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅಂತ ನಾವು ಒಪ್ಪಿಕೊಳ್ಳುವುದಿಲ್ವೋ ಅಲ್ಲಿಯವರೆಗೆ ಆಗುದಿಲ್ಲ. ಎಲ್ಲರೂ ಒಪ್ಪಿಕೊಳ್ಬೇಕು, ನಮ್ಮ ತಂದೆ ಒಬ್ರೇ, ನಾವೆಲ್ಲರೂ ಅವರ ಮಕ್ಕಳು, ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತ ಒಪ್ಪಿಕೊಂಡಾಗ
ನಮ್ಮಲ್ಲಿ ಖಂಡಿತವಾಗ್ಲೂ ಸಮಾನತೆ ಅನ್ನುವಂಥದ್ದು ಬರುತ್ತೆ. ನಾವೆಲ್ಲರನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರ ತರ ನಾವು ನೋಡ್ತೀವಿ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತ ನಾವು ತಿಳಿದುಕೊಂಡಾಗ ಎಲ್ಲರ ಒಂದು ದೇಹವನ್ನು ಕೂಡ ನಾವು ಮಂದಿರ ಅನ್ನೋ ತರ ನಾವು ನೋಡ್ತೀವಿ, ಅವರಿಗೆ ನಾವು ಗೌರವವನ್ನ ಕೊಡುತ್ತೇವೆ. ಆದ್ರಿಂದ ಭಗವದ್ಗೀತೆಯ ಈ ಜ್ಞಾನ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನ ತರಬಲ್ಲದು. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಭಗವದ್ಗೀತೆಯ ಜ್ಞಾನದಿಂದ ನಮ್ಗೆ ಸಿಗುತ್ತದೆ. ಭೌತಿಕ ಜೀವನದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಸಾಧ್ಯವಿಲ್ಲ. ಯೇ ಹಿ ಸಂಸ್ಪರ್ಶ ಜಾಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೇಯ ನತೇಶು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಈ ಇಂದ್ರಿಯ ವಿಷಯಗಳು ಇದು ನಮ್ಗೆ ದುಃಖವನ್ನ ಉಂಟು ಮಾಡುತ್ತವೆ, ನಮ್ಮನ್ನ ಇದು ಟ್ರ್ಯಾಪ್ ಮಾಡುತ್ತವೆ. ನಾವು ತಿಳ್ಕೊಂಡಿದೀವಿ ಇಂದ್ರಿಯ ವಿಷಯಗಳಲ್ಲಿ ನಾವು ತೊಡಗಿಕೊಂಡ್ರೆ ನಾವು ಎಂಜಾಯ್ ಮಾಡ್ತೀವಿ ಅಂತೇಳಿ, ಆದ್ರೆ ನಮ್ಗೆ ಗೊತ್ತಿಲ್ಲ ಅದು ಕೊನೆಗೆ ನಮ್ಗೆ ದುಃಖವನ್ನೇ ಉಂಟು ಮಾಡುತ್ತದೆ ಅಂತೇಳಿ. ಹೇಗೆ ನಾವು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಈಗ ಕ್ರಿಮಿ ಕೀಟಗಳು, ಈ ಕೀಟಗಳು ಇರುತ್ತವೆ, ಕ್ರಿಮಿ ಅಲ್ಲ ಕೀಟಗಳು ಹಾರಾಡಿಕೊಂಡು ಇರುತ್ತಲ್ಲ, ಈ ಕೀಟಗಳಿಗೆ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರ್ತವೆ. ಕೀಟಗಳಿಗೆ ಕಣ್ಣು ತುಂಬಾ ಪ್ರಬಲವಾಗಿರುವಂತ ಇಂದ್ರಿಯ, ಅದು ದೀಪದಿಂದ ಆಕರ್ಷಿತವಾಗುತ್ತದೆ. ದೀಪದಿಂದ ಆಕರ್ಷಿತವಾಗಿ ದೀಪದ ಮೇಲೆ ಬಿದ್ದೆ ತನ್ನ ಜೀವನವನ್ನ ಅದು ಕೊನೆಗಾಣಿಸುತ್ತದೆ. ಸೊ ಅದರ ಒಂದು ಇಂದ್ರಿಯ ಸ್ಟ್ರಾಂಗ್ ಆಗಿತ್ತು, ಆ ಇಂದ್ರಿಯ ಅದನ್ನ ಟ್ರ್ಯಾಪ್ ಮಾಡಿ ಬಿಟ್ಟಿತು. ಇನ್ನು ಜಿಂಕೆಗೆ ಕಿವಿ ತುಂಬಾ ಸ್ಟ್ರಾಂಗ್, ಸೌಂಡ್ ಒಳ್ಳೆ ಸುಮಧುರ ಸಂಗೀತ ಕೇಳಿದಾಗ ಜಿಂಕೆ ಓಡೋಡಿ ಹೋಗುತ್ತಂತೆ. ಸೊ ತುಂಬಾ ಆಕರ್ಷಿತವಾಗುತ್ತೆ ಜಿಂಕೆಯನ್ನ ಹಿಡಿಬೇಕಾದ್ರೆ ಬೇಟೆಗಾರರು ಹಿಂದೆ ಕೊಳಲನ್ನ ಊದ್ತಾ ಇದ್ರಂತೆ. ಜಿಂಕೆ ಓಡೋಡಿ ಬರ್ತಾ ಇತ್ತು, ಜಿಂಕೆಯನ್ನ ಅವರು ಹಿಡಿತಾ ಇದ್ರು. ಸೊ ಜಿಂಕೆಗೆ ಕಿವಿ ತುಂಬಾ ಸ್ಟ್ರಾಂಗ್, ಜಿಂಕೆ ಅದರಿಂದನೇ ಟ್ರ್ಯಾಪ್ ಆಯ್ತು. ದುಂಬಿಗೆ ನಾಸಿಕಾಗ್ರ, ಮೂಗು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದು ಹೂವಿನ ಮಿಡ್ಲಲ್ಲಿ ಹೋಗಿ ಅದು ಕುಳಿತುಕೊಳ್ಳುತ್ತೆ, ಆ ಸ್ಮೆಲ್ಲಿಗೆ ಆಕರ್ಷಿತವಾಗುತ್ತೆ. ತಾವರೆ ಹೂ ಏನ್ ಮಾಡುತ್ತೆ, ಇದು ದುಂಬಿ ಹೋಗಿ ಕುಳಿತುಕೊಳ್ಳುತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದಾಗೆ ತಾವರೆ ಮುದುಡಿಕೊಳ್ಳುತ್ತೆ. ದುಂಬಿ ಒಳಗಡೆ ಟ್ರ್ಯಾಪ್ ಆಗಿ ಉಸಿರುಗಟ್ಟಿ ಅದು ಒಳಗಡೆನೆ ಇದಾಗಿ ಹೋಗುತ್ತೆ. ಮೀನಿಗೆ ನಾಲಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಇಂದ್ರಿಯ, ಯಾವಾಗ್ಲೂ ನಾಲಿಗೆ ಹೊರಚಾಚಿ ಏನಾದ್ರೂ ಆಹಾರ ಸಿಗುತ್ತಾ ಅಂತ ನೋಡ್ತಾ ಇರುತ್ತೆ. ಸೊ ಮೀನುಗಾರರು ಏನ್ ಮಾಡ್ತಾರೆ, ತಮ್ಮ ಗಾಳಕ್ಕೆ ಸಣ್ಣ ತುಂಡು ಆಹಾರವನ್ನ ಸಿಲುಕಿಸುತ್ತಾರೆ. ಮೀನು ಅದನ್ನ ತಿನ್ನೋದಕ್ಕೆ ಹೋದಾಗ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಸೊ ನಾಲಿಗೆ ಸ್ಟ್ರಾಂಗ್ ಆಯ್ತು, ಮೀನು ಟ್ರ್ಯಾಪ್ ಆಯ್ತು, ಆದ್ರೆ ಒಂದು ಇಂದ್ರಿಯ ಸ್ಟ್ರಾಂಗ್ ಆಯ್ತು. ಆನೆಗೆ ಸ್ಪರ್ಶೇಂದ್ರಿಯ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಹೆಣ್ಣಾನೆಯಿಂದ ತುಂಬಾ ಆಕರ್ಷಿತವಾಗುತ್ತೆ ಗಂಡಾನೆಯನ್ನ ಹಿಡಿಬೇಕಂತಿದ್ರೆ ಮುಂದ್ಗಡೆ ಹೆಣ್ಣಾನೆಯನ್ನ ನಡ್ಸ್ಕೊಂಡು ಹೋದ್ರೆ ಸಾಕು. ಹೆಣ್ಣಾನೆಯನ್ನ ನೋಡ್ಕೊಂಡು ಇಲ್ಲಿ ಏನಿದೆ ಅಂತಾನು ನೋಡಲ್ಲ ಗಂಡಾನೆ, ಸುಮ್ನೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರುತ್ತೆ, ಅಷ್ಟು ಆಕರ್ಷಣೆ ಇರುತ್ತೆ. ಸೊ ಅದನ್ನ ಹಿಡಿಬೇಕಂತಿದ್ರೆ ಅಲ್ಲಿ ಒಂದು ಗುಂಡಿಯನ್ನ ತೋಡಿರ್ತಾರೆ, ಅದೇನೋ ಕೆಡ್ಡ ಏನೋ ಅಂತಾರೆ, ಅದ್ರೊಳಗಡೆ ಬಿದ್ದು ಅದು ಟ್ರ್ಯಾಪ್ ಆಗೋಗುತ್ತೆ. ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರೋದ್ರಿಂದ ಇವು ತಮ್ಮ ಜೀವನದಲ್ಲಿ ಯಾವ ತರ ಮೋಸ ಹೋದ್ವು, ಹೇಗೆ ಟ್ರ್ಯಾಪ್ ಆಗ್ತವೆ. ಇನ್ನು ಮನುಷ್ಯರದು ಪಂಚೇಂದ್ರಿಯಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಎಷ್ಟು ಕೇರ್ಫುಲ್ ಆಗಿರ್ಬೇಕು ನಾವು ನಮ್ಮ ಜೀವನದಲ್ಲಿ. ಆದ್ರಿಂದ ಇಂದ್ರಿಯ ವಿಷಯಗಳು ನಮ್ಗೆ ದುಃಖವನ್ನ ಉಂಟು ಮಾಡುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಂದ್ರಿಯಗಳನ್ನ ನಿಯಂತ್ರಿಸೋದ್ರ ಅವಶ್ಯಕತೆ ಇದೆ. ಸೊ ಈಗ ಯಾರನ್ನೇ ಕೇಳಿ, ಈಗ ಚಿಕ್ಕ ಮಕ್ಕಳನ್ನ ಕೇಳಿ, ಸ್ಕೂಲಲ್ಲಿ ಏನ್ ಮಾಡ್ಬೇಕಂತ ಇದೆಯಾ ಮುಂದೆ ಅಂತ ಕೇಳಿದ್ರೆ, ಕಾಲೇಜ್ ಮಕ್ಕಳನ್ನ ಅಥವಾ ಯಾರನ್ನಾದ್ರೂ ಕೇಳಿ, ನಾನು ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಪಡೆದು ಒಳ್ಳೆ ಜಾಬ್ ಇದ್ ಮಾಡ್ಬೇಕು, ಅಥವಾ ದೊಡ್ಡ ಬಿಸ್ನೆಸ್ ಮಾಡ್ಬೇಕು, ತುಂಬಾ ದುಡ್ಡು ಗಳಿಸ್ಬೇಕು, ತುಂಬಾ ಶ್ರೀಮಂತನಾಗ್ಬೇಕು, ಕೋಟ್ಯಾಧಿಪತಿ ಆಗ್ಬೇಕು. ಏನ್ ಮಾಡ್ತೀಯ ಕೋಟ್ಯಾಧಿಪತಿ ಆಗಿ? ಎಂಜಾಯ್ ಮಾಡ್ಬೇಕು, ಜೀವನವನ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ. ಅವರ ಅಂದ್ರೆ ಯೋಚನೆ ಅಷ್ಟೇ, ಜೀವನವನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಜೀವನದ ಮೌಲ್ಯ ಏನು, ಹೇಗೆ ಇರ್ಬೇಕು, ಅದರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆ ಕೂಡ ಅದೇ ತರನೇ ಇದೆ. ಹೀಗೆ ಬರೀ ದುಡ್ಡು ಅಂತ ಹೇಳಿ ದುಡ್ಡಿನ ಹಿಂದೆ ಓಡ್ತಾ ನಿಜವಾದ ಮಾನವ ಜೀವನದ ಉದ್ದೇಶ ಏನು ಅಂತ ತಿಳಿದುಕೊಳ್ಳದೆ ಬರೀ ದುಡ್ಡೆ ಅಂತ ಹೇಳಿ ಓಡ್ತಾ ಇದ್ರೆ ಏನಾಗುತ್ತೆ? ದುಡ್ಡನ್ನೇನೋ ಗಳಿಸಬಹುದು, ಆದ್ರೆ ಓಡ್ಲಿಕ್ಕೆ ಮುಂದ್ಗಡೆ ಜಾಗ ಇಲ್ಲದಿರುವಂತ ಎಂಡ್ ಪಾಯಿಂಟ್ ಅನ್ನ ನಾವು ತಲುಪಿರ್ತೇವೆ. ಆಗ ನಾವು ಗಳಿಸಿರುವಂತ ದುಡ್ಡನ್ನ ಅಲ್ಲೇ ಬಿಟ್ಟು ಖಾಲಿ ಕೈಯಲ್ಲಿ ಹೋಗ್ಬೇಕು, ಎಲ್ಲಿಗೆ ಹೋಗ್ತೀವೋ ಅಂತಾನೂ ಗೊತ್ತಿಲ್ಲ. ಸೊ ಈ ತರದ ಜೀವನ ಯಾಕೆ ಬೇಕು ಅಲ್ವಾ? ದುಡ್ಡೇ ಎಲ್ಲ ಅಲ್ಲ. ಎಸ್, ಜೀವನ ಆಧಾರಕ್ಕೆ ಬೇಕಾಗಿರೋಷ್ಟು ದುಡ್ಡು ಇರಬೇಕು. ಆದ್ರೆ ನಾನು ದುಡ್ಡನ್ನ 18 ಗಂಟೆಗಳ ಕಾಲ ನಾನು ದುಡಿತೀನಿ, ದುಡ್ಡನ್ನ ಗಳಿಸ್ತೀನಿ, ನಾನು ಎಂಜಾಯ್ ಮಾಡ್ತೀನಿ ಅಂತೇಳಿ
ಅವನು ತನ್ನ ಆರೋಗ್ಯವನ್ನ ಕೆಡಿಸಿಕೊಂಡು ತನ್ನ ಫ್ಯಾಮಿಲಿ ಲೈಫ್ ಅನ್ನ ಕೆಡಿಸಿಕೊಂಡು, ಅಂದ್ರೆ ಅದನ್ನ ಕೂಡ ಒಂದು ಇದ್ ಮಾಡದೆ, ಸರಿಯಾಗಿ ಅವ್ರ ಜೊತೆ ಕೂಡ ಸರಿಯಾಗಿ ಇರದೆ, ತನ್ನ ಜೀವನದಲ್ಲಿ ಕೂಡ ಅವನು ಸರಿಯಾದ ರೀತಿಯಲ್ಲಿ ಅಂದ್ರೆ ಏನು ಹೇಗೆ ಇರ್ಬೇಕು ಅದನ್ನ ಅವನು ತಿಳಿದುಕೊಳ್ಳಿಲ್ಲ ಅಂದ್ರೆ ಅದು ವ್ಯರ್ಥ ಪ್ರಯತ್ನವಾಗುತ್ತದೆ. ಶ್ರಮ ಏವಹಿ ಕೇವಲಂ ಅಂತ ನಾವು ನೋಡ್ಬೋದು. ಸೊ ಇದಕ್ಕೆ ನಾನೊಂದು ಪುಟ್ಟ ಉದಾಹರಣೆ ಹೇಳ್ತೀನಿ. ಪ್ರತಿ ಕ್ಲಾಸ್ನಲ್ಲೂ ನಾನು ಹೇಳ್ತಾ ಬಂದಿದ್ದೀನಿ, ನಿಮ್ಗೆ ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಕೇರಳ ಮೂಲದ ಒಬ್ಬ ಬಿಸ್ನೆಸ್ ಮ್ಯಾನ್, ದುಬೈಯಲ್ಲಿ ಇರ್ತಾನೆ. ಅವನು ಸಾಧಾರಣ ಒಂದು 25 ವರ್ಷ ಇರುವಾಗ ದುಬೈಗೆ ಅವನು ಬಂದಿರ್ಬೋದು. ಅಲ್ಲಿ ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಇಚ್ಛೆ ಇರುತ್ತದೆ, ನಾನು ತುಂಬಾ ದುಡ್ಡು ಗಳಿಸ್ಬೇಕು, ತುಂಬಾ ಶ್ರೀಮಂತನಾಗ್ಬೇಕು ಅನ್ನುವಂತ ಇಚ್ಛೆ. ಹಾಗೆ ಹೀಗೆ ಮಾಡಿ ಹೇಗೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಬಿಸ್ನೆಸ್ ಹಾಗೆ ಬೆಳೀತಾ ಹೋಗಿ ಕೋಟ್ಯಾಧೀಶ್ವರನಾಗುತ್ತಾನೆ ಅವನು ಅಲ್ಲೇ. ಹೀಗೆ ಬಿಸ್ನೆಸ್ ಅಲ್ಲಿ ದಿವಸದ 18 ಗಂಟೆಗಳ ಕಾಲ ಬಿಸ್ನೆಸ್ ಅಂತ ಹೇಳಿ ಯಾವಾಗ್ಲೂ ಅದರ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಅದರ ಬಗ್ಗೆನೆ ಬಿಸ್ನೆಸ್ ಮೀಟಿಂಗ್ಸ್, ಅಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು, ದುಡ್ಡನ್ನ ಇನ್ನಷ್ಟು ಡಬಲ್ ಹೇಗ್ ಮಾಡ್ಬೇಕು, ಅದನ್ನ ಟ್ರಿಪಲ್ ಮಾಡ್ಬೇಕು, ಅದರ ಬಗ್ಗೆನೇ ಯೋಚನೆ ಯಾವಾಗ್ಲೂ. ಹೀಗೆ ಸಿಕ್ಕಾಪಟ್ಟೆ ದುಡ್ಡನ್ನೇನೋ ಗಳಿಸಿದ ಅವನು ತನ್ನ ಅಂದ್ರೆ ಕೇರಳದಲ್ಲಿ, ಅವನು ಕೇರಳ ಮೂಲದವನು, ಅಲ್ಲಿ ದೊಡ್ಡದಾದ ಒಂದು ಅರಮನೆಯ ತರ ಇರುವಂತಹ ಒಂದು ದೊಡ್ಡದಾದ ಒಂದು ಮನೆಯನ್ನ ಕಟ್ಟಿಸುತ್ತಾನೆ. ತುಂಬಾ ದೊಡ್ಡದಾಗಿರುವಂತದ್ದು. ಸೊ ಅರಮನೆಗೆ ಹೋಲಿಸುವಂತ ಒಂದು ಮನೆ ಹೋಲುವಂತದ್ದು. ಅದನ್ನ ಕಟ್ಟಿಸೋದಕ್ಕೆ ಒಂದು 3 ವರ್ಷಗಳ ಮೇಲೇನೆ ಆಗುತ್ತೆ ಅಂತ ಹೇಳ್ತಾರೆ. ಮನೆ ಮುಂದುಗಡೆ ದೊಡ್ಡದಾಗಿರುವಂತ ಗಾರ್ಡನ್, ಅದಾದ್ಮೇಲೆ BMW ಕಾರುಗಳು, ಮತ್ತೆ ಏನು ಎಲ್ಲಾ ಒಂದು ಫೆಸಿಲಿಟೀಸ್ ಮನೆ ಮುಂದುಗಡೆನೆ ಇರುವಂತದ್ದು. ಅದನ್ನ ನೋಡಿದವರು ವಾ ಎಷ್ಟು ಚೆನ್ನಾಗಿದೆ ಈ ಮನೆ ಅಂತ ಹೇಳ್ಬೇಕು. ಹಾಗೆ ದುಡ್ದಿದ್ದನ್ನೆಲ್ಲ ಆಲ್ಮೋಸ್ಟ್ ಅದಕ್ಕೆ ಎಲ್ಲ ಅವನು ಸ್ಪೆಂಡ್ ಮಾಡಿಬಿಟ್ಟ ಆ ಮನೆಗೆ. ಮತ್ತೆ ಬಿಸ್ನೆಸ್ ಹಾಗೆ ಒಂದು ಮುಂದುವರಿತಾ ಇತ್ತು. ಸೊ ಈಗ ಮನೆಯೆಲ್ಲ ತಯಾರಾಯ್ತು. ಮನೆಯಲ್ಲಿ ಒಂದಷ್ಟು ಜನ ಕೆಲಸಗಾರರನ್ನ ಕೂಡ ಅವನು ಇಟ್ಟ ಮನೆಗೆ. ಮನೆಯ ಗೃಹ ಪ್ರವೇಶ ಅದ್ಧೂರಿಯಾಗಿ ನಡೆಯಬೇಕು ಅನ್ನುವಂತ ಇಚ್ಛೆ. ಗೃಹ ಪ್ರವೇಶ ನಾಳೆ ಅನ್ನುವಷ್ಟರಲ್ಲಿ ಇವತ್ತು ರಾತ್ರಿ ಅವನು ಬಂದು ಇಳಿತಾನೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವನಿಗೆ ಪುರ್ಸೊತ್ತಿಲ್ಲ ಬರೋದಕ್ಕೆ, ಅದನ್ನ ಬೇರೆಯವರಿಗೆ ವಹಿಸಿಕೊಳ್ಳೋದಕ್ಕೆ ಬಿಟ್ಟಿದ್ದ. ನಾಳೆ ಗೃಹ ಪ್ರವೇಶ ಅನ್ನುವಷ್ಟರಲ್ಲಿ ಬರ್ತಾನೆ. ಎಲ್ಲಾ VIP ಗಳಿಗೆಲ್ಲ ಇನ್ವಿಟೇಷನ್ ಹೋಗಿರುತ್ತೆ. ಎಲ್ರು ಬಂದು ಅವನ ಮನೆಯನ್ನ ನೋಡಿ ನಿಬ್ಬೆರಗಾಗುತ್ತಾರೆ. ಎಂಥ ಮನೆ, ಇವನ ಯಶೋಗಾಥೆಯನ್ನ ಹಾಡಿ ಹೊಗಳುತ್ತಾರೆ. ಹೀಗಿರ್ಬೇಕು ಯಶಸ್ಸು ಅಂದ್ರೆ ಜೀವನದಲ್ಲಿ, ಹೇಗಿದ್ದ ಇವನು ಹೇಗಾದ ಈಗ, ನಿಜವಾಗ್ಲೂ ಎಷ್ಟು ಗ್ರೇಟ್ ಅಂತ ಎಲ್ರು ಹಾಡಿ ಹೊಗಳ್ತಾರೆ ಬಂದವರು. ಅವನಿಗೂ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ರು ನನ್ನನ್ನ ಅಂದ್ರೆ ನಾನು ಯಶಸ್ವಿಯಾದಂತ ಒಬ್ಬ ಮನುಷ್ಯ ಜೀವನದಲ್ಲಿ ಅಂತ ಎಲ್ರು ನನ್ನನ್ನ ಹೊಗಳ್ತಾರೆ ಅಂತೇಳಿ. ಹೀಗೆ ತುಂಬಾ ಅದ್ಧೂರಿಯಾದಂತ ಸಮಾರಂಭ ಎಲ್ಲ ನಡೆಯಿತು. ಅವನು ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಮತ್ತೆ ಹೋಗ್ಬಿಡ್ತಾನೆ ದುಬೈಗೆ. ಯಾಕಂದ್ರೆ ಅಲ್ಲಿ ಬಿಸ್ನೆಸ್ ನೋಡ್ಕೊಳ್ಳೋರು ಯಾರಿಲ್ಲ, ದುಡ್ಡು ಆಮೇಲೆ ಇದಾಗುತ್ತೆ ಅಂತ ಹೇಳಿ ಒಂದೇ ದಿವಸ ಅವನಿದ್ದದ ಆ ಮನೆಯಲ್ಲಿ. ಅದಾಗಿ ಅಲ್ಲಿ ಬಂದ ಮೇಲೆ ಅವನಿಗೆ ಕೊರೋನಾ ಬರುತ್ತೆ. ಅದು ಆಗ ಇನ್ನು 2020 ಏಪ್ರಿಲ್ ಮೇ ತಿಂಗಳು. ಆ ಏಪ್ರಿಲ್ ತಿಂಗಳಲ್ಲೆಲ್ಲ ಕೊರೋನಾ ಪೀಕ್ ಆಗಿತ್ತು. ಆ ಸಮಯದಲ್ಲಿ ಕೊರೋನಾ ಅಂದ್ರೆ ಜನರು ಹೆದರ್ತಾ ಇದ್ರು. ಸೊ ಹೀಗೆ ಅವನಿಗೆ ಕೊರೋನಾ ಬಂತು. ಆಸ್ಪತ್ರೆಗೆ ಸೇರಿಸಲಾಯ್ತು. ಇದು ಚಿಕಿತ್ಸೆ ಯಾವುದು ಫಲಕಾರಿ ಆಗ್ಲಿಲ್ಲ. ಎಷ್ಟೆಲ್ಲಾ ಪ್ರಯತ್ನ ಪಟ್ಟರು ಕೊನೆಗೆ ಅವನಿಗೆ ಆಕ್ಸಿಜನ್ ಬ್ರೀದಿಂಗ್ ಪ್ರಾಬ್ಲಮ್ ಇದಾಗಿ ಅವನು ಕೊನೆಯುಸಿರೆಳೆಯಬೇಕಾಯ್ತು. ಅವನನ್ನ ಆ ಸಮಯದಲ್ಲಿ ಕೊರೋನಾದಿಂದ ಯಾರಾದ್ರೂ ಸತ್ರೆ ಅವರ ರಿಲೇಟಿವ್ಸ್ ಕೂಡ ನೋಡಕ್ ಬಿಡ್ತಾ ಇರಲಿಲ್ಲ. ತುಂಬಾ ದೂರದಿಂದ ಇದ್ ಮಾಡ್ತಾ ಇದ್ರು. ಸೊ ಇಷ್ಟೆಲ್ಲಾ ದುಡ್ಡು ಅಂತ ಅವನು ದುಡ್ಡನ್ನ ಗಳಿಸಿದ, ತುಂಬಾ ಶ್ರೀಮಂತನೇನೋ ಆದ. ಆದ್ರೆ ಅವನು ಅಷ್ಟು ಕಷ್ಟಪಟ್ಟು ಕಟ್ಟಿರುವಂತ ಆ ಮನೆ ಒಂದು ದಿವಸ ಮಾತ್ರ ಅವನು ಇದ್ದಿದ್ದು. ಕೊನೆಗೆ ಅವನ ಹೆಣ ಕೂಡ ಆ ಮನೆಗೆ ಹೋಗ್ಲಿಲ್ಲ. ಅವನನ್ನ ಅಂದ್ರೆ ಅವನು ಇಷ್ಟೆಲ್ಲ ದುಡ್ಡನ್ನ ಗಳಿಸಿ ಕೊನೆಗೆ ಏನಾಯ್ತು, ಎಲ್ಲವನ್ನ ಬಿಟ್ಟು ಖಾಲಿ ಕೈಯಲ್ಲಿ ಅವನು ಹೋಗ್ಬೇಕಾಯ್ತು. ಅವನು ಕಟ್ಟಿರುವ ಮನೆ ಯಾರೋ ಬೇರೆಯವರಿಗಷ್ಟೇ. ಅಂದ್ರೆ ಅದರಲ್ಲಿ ಕೆಲಸದವರೇ ಇದ್ರು, ಆ ಮನೆಯಲ್ಲಿ ಕೆಲಸ ಮಾಡೋರೇ ಇದ್ರು, ಕೆಲಸಗಾರರೇ ಅಂತ ಹೇಳಲಾಗುತ್ತೆ. ಅವನ ಫ್ಯಾಮಿಲಿ ಇತ್ತು ಅಫ್ಕೋರ್ಸ್, ಆಮೇಲೆ ಅವ್ರು ಇರ್ತಾರೆ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವನು ಇಷ್ಟು ವರ್ಷ ದುಡಿದು ಏನು ಮಾಡಿದಾಗ, ಏನು ಸಾಧಿಸಿದ ಹಾಗೆ ಆಯ್ತು ಅಲ್ವಾ ಈ ತರ ಇದ್ರೆ. ಆದ್ರಿಂದ ದುಡ್ಡು ಬೇಡ ಅಂತ ಹೇಳಿಲ್ಲ, ಆದ್ರೆ ಎಷ್ಟು ಇರ್ಬೇಕೋ ಅಷ್ಟು ಅನ್ನೋದನ್ನ ನಾವು ತಿಳಿದುಕೊಂಡಿರ್ಬೇಕು. ನಿಜವಾಗ್ಲೂ ಮಾನವ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವುದು ಹೊರತು ದುಡ್ಡಿನ ಹಿಂದೆ ಹೋಗುವಂಥದ್ದು ಅಲ್ಲ. ಎಸ್. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನಾನು ಇನ್ನೊಂದು 5 ನಿಮಿಷದಲ್ಲಿ ಮುಕ್ತಾಯ ಮಾಡ್ತೇನೆ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇದು ಶಾಂತಿ ಮಂತ್ರ.
ಶಾಂತಿ, ನೀವು ಜೀವನದಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂತಿದ್ರೆ ಈ ಶ್ಲೋಕವನ್ನ ನೆನ್ಪಿಟ್ಕೊಳ್ಳಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ ಅಂತ ಭಗವಂತ ಹೇಳ್ತಾರೆ. ಸೊ ಈಗ ಭಗವಂತ ಹೇಗೆ ಎಲ್ಲಾ ತಪಸ್ಸುಗಳ ಮತ್ತು ಯಜ್ಞಗಳ ಕಟ್ಟಕಡೆಯ ಭೋಕ್ತೃ ಅಂತ ನಾವು ತಿಳಿದುಕೊಳ್ಳೋಣ. ಏನೇ ತಪಸ್ಸುಗಳು ಮಾಡ್ಲಿ, ಏನೇ ಯಾಗ ಯಜ್ಞ ಹೋಮಗಳನ್ನ ಮಾಡ್ಲಿ, ಕೊನೆಗೆ ಏನು ಅದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನ ಕೊನೆಗೊಳಿಸ್ತಾರೆ. ಬ್ರಹ್ಮಾರ್ಪಣ ಮಸ್ತು ಅಂತ ಹೇಳಿದ್ರೆ ಕೂಡ ಅದು ಕೃಷ್ಣನಿಗೆ ಸಲ್ಲಬೇಕಾಗಿರುವಂತದ್ದು, ಅಥವಾ ವಿಷ್ಣು. ಯಜ್ಞೋ ವೈ ವಿಷ್ಣು, ಯಜ್ಞ ಅಂದ್ರೇನೆ ವಿಷ್ಣು, ಯಜ್ಞಪತಿ ವಿಷ್ಣು. ಏನೇ ಯಾಗ ಯಜ್ಞಗಳನ್ನ ಮಾಡ್ಲಿ ಕೊನೆಗೆ ಅದು ವಿಷ್ಣುವಿಗೆ ಸಲ್ಲಬೇಕು ಅಂತ ಇದೆ. ಸೊ ಯಾವುದೇ ಹೋಮ ಹವನ ಮಾಡುವಾಗ ಕೂಡ ಕೃಷ್ಣಾರ್ಪಣ ಮಸ್ತು ಅಂತ ಕೂಡ ಹೇಳ್ತಾರೆ ಒಂದು. ಮತ್ತೆ ಈಗ ಕೆಲವೊಂದು ಪೂಜೆಗಳಲ್ಲಿ ಕೂಡ ನೀವು ನೋಡ್ಬೋದು. ಉದಾಹರಣೆಗೆ ಈಗ ಗಣೇಶ ಚತುರ್ಥಿಗೆ ಗಣೇಶನನ್ನ ಕೂರಿಸ್ತಾರಲ್ವಾ ಮಹಾರಾಷ್ಟ್ರದಲ್ಲಿ. ಅವರು ಹಾಡು ಹೇಳ್ತಾರೆ, ನೀವು ಕೇಳಿರ್ಬೋದು, ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ. ಆ ಹಾಡಲ್ಲಿ ಅವರು ಕೊನೆಗೆ ಏನ್ ಹೇಳ್ತಾರೆ, ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರೇಸ್ಮಿ ನಾರಾಯಣೇತಿ ಸಮರ್ಪಯಾಮಿ. ಕಾಯ ವಾಚ ಮನಸ ಬುದ್ಧ್ಯ ಎಲ್ಲವೂ ಕೂಡ ನಾರಾಯಣನಿಗೆ ಸಮರ್ಪಣೆ ಆಗಲಿ, ಕೊನೆಗೆ ಅದು ನಾರಾಯಣನಿಗೆ ಸಲ್ಲಬೇಕು ಎಲ್ಲವೂ ಅಂತ ಹೇಳಿ. ಅದಾದ್ಮೇಲೆ ಏನ್ ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಅವರು ಹೇಳ್ತಾರೆ. ಸೊ ಹೀಗೆ ಶಾಸ್ತ್ರಗಳು ಕೂಡ ವೇದಗಳು ಕೂಡ ಇದನ್ನ ಹೇಳುತ್ತವೆ. ಕೊನೆಗೆ ಏನೇ ಮಾಡಿದ್ರು ಅದು ಕೊನೆಗೆ ಸಲ್ಲುವುದು ವಿಷ್ಣುವಿಗೆ, ಕೃಷ್ಣನಿಗೆ. ಯಜ್ಞೋ ವೈ ವಿಷ್ಣು, ಯಜ್ಞಪತಿ ವಿಷ್ಣು. ಸೊ ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ ಅಂತ ಹೇಳ್ತಾರೆ. ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ. ಎಲ್ಲಾ ಲೋಕಗಳ ಪರಮಪ್ರಭು ಹೇಗೆ? ಮಹಾವಿಷ್ಣುವಿನ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಹೊರಸೂಸ್ತಾ ಇರುತ್ತವೆ, ದೊಡ್ಡ ದೊಡ್ಡ ಬ್ರಹ್ಮಾಂಡಗಳು. ನಾವು ಅಂತ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಭೂಮಿಯಲ್ಲಿ ನಾವಿದ್ದೇವೆ. ಸೊ ಅನೇಕ ಬ್ರಹ್ಮಾಂಡಗಳು ಹೀಗೆ ಹೊರಸೂಸ್ತಾ ಇರುತ್ತದೆ ಮಹಾವಿಷ್ಣುವಿನ ನಿಶ್ವಾಸದಿಂದ. ಆ ಬ್ರಹ್ಮಾಂಡಗಳ ಒಳಗಡೆ ಮತ್ತೆ ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಪ್ರವೇಶಿಸುತ್ತಾರೆ ಅವರು. ಅವು ತಮ್ಮ ಪಥದಲ್ಲಿ ಇರುವ ತರ ನೋಡಿಕೊಳ್ಳುತ್ತಾರೆ. ಸೊ ಎಲ್ಲಾ ಪ್ಲಾನೆಟ್ಗಳು ತೇಲ್ತಾ ಇರುತ್ತೆ, ನೀವು ನೋಡಿರ್ಬೋದು ಅಲ್ವಾ, ಸೂರ್ಯನ ಸುತ್ತಲೂ ತಿರುಗಿಕೊಂಡು ಅಥವಾ ಬೇರೆ ಕಟ್ಟೆಲ್ಲ ತೇಲ್ತಾ ಇರುತ್ತೆ. ಹೇಗೆ ತೇಲ್ತಾ ಇರುತ್ತೆ? ಅಷ್ಟು ಭಾರ ಇರುವಂತದ್ದು ಅದು ಭಗವಂತನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಇರುತ್ತವೆ. ಎಲ್ಲಾ ಲೋಕಗಳ ಪರಮಪ್ರಭು ಭಗವಂತನೇ, ಎಲ್ಲ ದೇವತೆಗಳ ಪರಮಪ್ರಭು ನಾನೇ ಅಂತ ಭಗವಂತ ಹೇಳ್ತಾರೆ. ಪಾರ್ವತಿ ಶಿವನತ್ರ ಒಂದು ಬಾರಿ ಕೇಳ್ತಾರೆ, ಎಲ್ಲ ಆರಾಧನೆಗಳಲ್ಲಿ ಅತ್ಯುತ್ತಮ ಆರಾಧನೆ ಯಾವುದು ಅಂತೇಳಿ. ಆಗ ಶಿವ ಹೇಳ್ತಾರೆ, ಆರಾಧನಾಂ ಸರ್ವೇಶಾಂ ವಿಷ್ಣುರ್ ಆರಾಧನಾಂ ಪರಂ ಅಂತ ಶಿವ ಹೇಳ್ತಾರೆ. ಎಲ್ಲ ಆರಾಧನೆಗಳ ಬಗ್ಗೆ ಅಂದ್ರೆ ದೇವಿ ದೇವತೆಗಳ ಆರಾಧನೆ ಬಗ್ಗೆ ವೇದಗಳಲ್ಲಿ ಬರೆಯಲಾಗಿದೆ, ಆದ್ರೆ ಅದು ಬೇಸಿಕ್ ನಾಲೆಜ್, ಅದು ಬೇಸಿಕ್ ಸ್ಟೆಪ್. ಕೊನೆಗೆ ಅಲ್ಟಿಮೇಟ್ಲಿ ವಿಷ್ಣುವಿನ ಭಕ್ತಿಯಡೆಗೆ ಹೋಗ್ಲಿಕ್ಕೆ ಇರುವಂತದ್ದು. ಆರಾಧನಾಂ ಸರ್ವೇಶಾಂ ವಿಷ್ಣುರ್ ಆರಾಧನಾಂ ಪರಂ, ವಿಷ್ಣುವಿನ ಆರಾಧನೆ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಅವರು ಹೇಳ್ತಾರೆ. ಅದಾದ್ಮೇಲೆ ವಿಷ್ಣು ಸಹಸ್ರನಾಮ ನೀವೆಲ್ಲ ಓದಿರ್ಬೋದು, ನೀವೆಲ್ಲ ಕೇಳಿರ್ಬೋದು. ವಿಷ್ಣು ಸಹಸ್ರನಾಮದಲ್ಲಿ ಪಾರ್ವತಿ ಕೇಳ್ತಾಳೆ ಕೃಷ್ಣನಿಗೆ, ಶಿವನತ್ರ. ಪಾರ್ವತಿಯ ಉವಾಚ ಕೇನೋಪಾಯೇನ ಲಘುನಾಂ ವಿಷ್ಣುರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈರ್ನಿತ್ಯಂ ಶ್ರೋತು ವಿಚ್ಚಾಮ್ಯಹಂ ಪ್ರಭೋ. ಕೇನ ಉಪಾಯೇನ ಲಘುನಾ, ಏನಾದ್ರೂ ಸುಲಭವಾದ ಉಪಾಯ ಇದೆಯಾ? ಈ ನನ್ನ ಭೌತಿಕ ಜಗತ್ತಿನಲ್ಲಿರುವಂತ ಇವರೆಲ್ಲ ನನ್ನ ಮಕ್ಕಳು, ಇವರನ್ನ ಭವಬಂಧನದಿಂದ ಪಾರು ಮಾಡೋದಕ್ಕೆ ಸುಲಭವಾದ ಉಪಾಯ ಏನಿದೆ? ವಿಷ್ಣುರ್ನಾಮನಂ ಸಹಸ್ರಕಂ, ವಿಷ್ಣು ಸಹಸ್ರನಾಮ ಸಹಾಯ ಮಾಡುತ್ತೆ, ಹೌದು, ಅದನ್ನ ಪಠಿಸೋದ್ರಿಂದ ಒಳ್ಳೇದಾಗುತ್ತೆ. ಆದ್ರೆ ಅದು 1000 ನಾಮವನ್ನ ಪಠಿಸ್ಲಿಕ್ಕೆ ಆಗುದಿಲ್ಲ, ಇವರಿಗೆ ಕಷ್ಟವಾಗುತ್ತೆ. ಪಠ್ಯತೆ ಪಂಡಿತೈರ್ ನಿತ್ಯಂ, ಪಂಡಿತರು ಪ್ರತಿನಿತ್ಯ ಪಠಿಸ್ಬೋದು, ಜನಸಾಮಾನ್ಯರು ಪ್ರತಿನಿತ್ಯ ಇದನ್ನ ಪಠಿಸ್ಲಿಕ್ಕೆ ಆಗುತ್ತಾ? ಇದಕ್ಕಿಂತ ಸುಲಭವಾದದ್ದು ಏನಾದ್ರೂ ಇದೆಯಾ? ಕೇನ ಉಪಾಯೇನ ಲಘುನ, ಏನಾದ್ರೂ ಉಪಾಯ ಲಘುನ ಸುಲಭವಾಗಿರುವಂತದ್ದು ಏನಾದ್ರೂ ಇದೆಯಾ ಅಂತ ಪಾರ್ವತಿ ಕೇಳಿದಾಗ ಶಿವ ಹೇಳುತ್ತಾರೆ, ಎಸ್ ಇದೆ. ಈಶ್ವರ ಉವಾಚ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ರಾಮನಾಮ ವರಾನನ ಓಂ ನಮ ಇತಿ. ರಾಮ ಇತಿ ರಾಮೇತಿ ಮನೋರಮೆ, ಮನೋರಮೆ ಪ್ರಿಯ ಪಾರ್ವತಿ. ಎಸ್, ಸುಲಭವಾದ ಉಪಾಯ ಇದೆ. ರಾಮ 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 ಅಂತ ಹೇಳಿದ್ರೆ ಸಾಕು ಅವರು. ಯಾಕೆಂದ್ರೆ ರಾಮ ಅಂತ ಅವರು ಒಂದು ರಾಮವನ್ನ ಹೇಳಿದಾಗ 1000 ವಿಷ್ಣುವಿನ ನಾಮಕ್ಕೆ ಸಮವಾಗುತ್ತದೆ. ಸಹಸ್ರನಾಮನಂ ತತ್ತುಲ್ಯಂ ರಾಮನಾಮ ವರಾನನೆ, ರಾಮನಾಮ ವರಾನನೆ, ಒಂದು ರಾಮನಾಮ 1000 ವಿಷ್ಣುವಿನ ನಾಮಕ್ಕೆ ಸಮವಾಗುತ್ತದೆ. ಸೊ ಅವ್ರು ರಾಮ ರಾಮ ಹೇಳಿ,
ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ಶಿವ. ಕಾಶಿಯಲ್ಲಿ ಯಾರೇ ಸತ್ರೆ ಕೂಡ ಅವರಿಗೆ ಮುಕ್ತಿ ದೊರಕುತ್ತದೆ, ಮೋಕ್ಷ ದೊರಕುತ್ತದೆ ಅಂತ ಹೇಳಲಾಗುತ್ತೆ. ಹೇಗೆ ಅವರಿಗೆ ಮೋಕ್ಷ ದೊರಕುತ್ತದೆ ಕಾಶಿಯಲ್ಲಿ ಸತ್ರೆ? ಯಾಕೆಂದ್ರೆ ಕಾಶಿಯಲ್ಲಿ ಯಾರಾದ್ರೂ ಸತ್ರೆ ಅವರ ಕಿವಿಯಲ್ಲಿ ಬಂದು ಶಿವ ರಾಮ 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 ಅಂತ ಹೇಳ್ತಾರೆ, ಆದ್ರಿಂದ ಅವರಿಗೆ ಮುಕ್ತಿ ದೊರಕುತ್ತದೆ. ಎಸ್, ಸೊ ಈಗ ಒಂದು ರಾಮನಾಮವನ್ನು ಹೇಳಿದ್ರೆ 1000 ವಿಷ್ಣುವಿನ ನಾಮಕ್ಕೆ ಸಮವಾಗುತ್ತದೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಸಹಸ್ರನಾಮ್ನಂ ಪುಣ್ಯಾನಂ ತ್ರಿರಾವೃತ್ಯತು ಯತ್ಫಲಂ ಏಕಾವೃತ್ಯತು ಕೃಷ್ಣಸ್ಯ ನಾಮೈಕಂ ತತ್ ಪ್ರಯಚ್ಛತಿ. 1000 ನಾಮವನ್ನ 3 ಬಾರಿ ಹೇಳಿದ್ರೆ ಹೇಗೋ ಕೃಷ್ಣನ ಒಂದು ನಾಮಕ್ಕೆ ಸಮವಾಗುತ್ತದೆ. ವಿಷ್ಣು ಸಹಸ್ರನಾಮವನ್ನ 3 ಬಾರಿ ಓದುವುದು ಒಂದೇ, ಹೇಳುವುದು ಒಂದೇ, 1 ಬಾರಿ ಕೃಷ್ಣ ಹೇಳುವುದು ಒಂದೇ. 3 ಬಾರಿ ರಾಮ ಹೇಳುವುದು ಒಂದೇ, 1 ಬಾರಿ ಕೃಷ್ಣ ಹೇಳುವುದು ಒಂದೇ. ಕೃಷ್ಣ ನಾಮಕ್ಕೆ ಅಷ್ಟು ಫಲ ಇದೆ, ಅಷ್ಟು ಪವರ್ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಮ ಮತ್ತು ಕೃಷ್ಣ ಎರಡು ಕೂಡ ಬರುವಂತಹ ಈ ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಪವರ್ಫುಲ್ ಅನ್ನೋದನ್ನ ನೀವೀಗ ಅರ್ಥ ಮಾಡ್ಕೊಳ್ಬಹುದು. ಎಸ್, ಭೋಕ್ತಾರಂ ಯಜ್ಞ ತಪಸಾಂ ಸರ್ವ ಲೋಕ ಮಹೇಶ್ವರಂ. ಎಲ್ಲಾ ಲೋಕಗಳ ಮಹೇಶ್ವರ ನಾನು, ಎಲ್ಲ ದೇವತೆಗಳ ಪರಮಪ್ರಭು ನಾನು. 3ನೇ ಸ್ಟೆಪ್ಸ್, ಸುಹೃದಂ ಸರ್ವಭೂತಾನಾಂ. ಎಲ್ಲ ಜೀವಿಗಳ ಉಪಕಾರಿ ನಾನು, ಎಲ್ಲರ ಹಿತೈಷಿ ನಾನು ಅಂತ ಭಗವಂತ ಹೇಳ್ತಾರೆ. ಸೊ ಎಲ್ಲರ ಸ್ನೇಹಿತ ಭಗವಂತ. ನಮ್ಮ ಹೃದಯದಲ್ಲಿ ನಮಗೆ ತುಂಬಾ ಹತ್ತಿರದಲ್ಲಿರೋದು ಭಗವಂತ. ಆತ್ಮಕ್ಕೆ ಪರಮಾತ್ಮನೇ ತುಂಬಾ ಹತ್ತಿರದಲ್ಲಿರುವಂತದ್ದು. ಎಲ್ಲರ ಹಿತೈಷಿ, ಎಲ್ಲರ ಸ್ನೇಹಿತ. ಯಾವುದೇ ಜನ್ಮವನ್ನ ನೀನು ಪಡೆ, ನಿನ್ನ ಒಬ್ಬನನ್ನೇ ಬಿಡುವುದಿಲ್ಲ ಭಗವಂತ, ನಿನ್ನ ಜೊತೆ ಪರಮಾತ್ಮನಾಗಿ ಬರ್ತಾರೆ. ಸೊ ಭಗವಂತನಷ್ಟು ಪ್ರಿಯವಾಗಿರುವಂತ, ಹತ್ತಿರವಾಗಿರುವಂತ ಸ್ನೇಹಿತ ಯಾರಿರ್ಲಿಕ್ಕೆ ಸಾಧ್ಯ ಅಲ್ವಾ? ಸುಹೃದಂ ಸರ್ವಭೂತಾನಂ. ಬೇರೆಯವರನ್ನೆಲ್ಲ ತೃಪ್ತಿಪಡಿಸ್ಲಿಕ್ಕೆ ಇಲ್ಲಿ ತುಂಬಾನೇ ಕಷ್ಟ ಇದೆ ನಮ್ಗೆ ಈ ಜೀವನದಲ್ಲಿ. ಎಷ್ಟೇ ಮಾಡಿ ನೀವು ಎಲ್ಲರನ್ನ ನಿಮ್ಗೆ ಇಂಪ್ರೆಸ್ ಮಾಡಕ್ಕೆ ತೃಪ್ತಿಪಡಿಸಕ್ ಆಗಲ್ಲ. ಈಗ ನಾವೆಲ್ಲರೂ ಒಬ್ರಲ್ಲ ಒಬ್ಬರ ಸೇವೆಯನ್ನ ನಾವು ಮಾಡ್ಲೇಬೇಕು ಇಲ್ಲಿ ಇರುವಾಗ ಅಲ್ವಾ? ಈಗ ಪತಿ ಆದವನು ತಾನು ದುಡಿದು ತಂದು ಆಫೀಸಿಗೆ ಹೋಗ್ಬೇಕು, ಅಲ್ಲಿ ಬಾಸ್ನ ಸೇವೆ ಮಾಡ್ಬೇಕು, ಕಂಪನಿಯ ಸೇವೆಯನ್ನ ಮಾಡ್ಬೇಕು, ದುಡಿದು ತಂದು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು. ಪತ್ನಿ ಆದವಳು ಪತಿಯ ಸೇವೆಯನ್ನ ಮಾಡ್ಬೇಕು, ಮಕ್ಕಳ ಸೇವೆಯನ್ನ ಮಾಡ್ಬೇಕು, ಮಕ್ಕಳಾದವರು ತಂದೆ ತಾಯಿಯ ಸೇವೆಯನ್ನ ಮಾಡ್ಬೇಕು. ಹೀಗೆ ಒಬ್ರಲ್ಲ ಒಬ್ರದ್ದು ಸೇವೆ ನಾವು ಮಾಡ್ಲೇಬೇಕು. ಆದ್ರೆ ಸಂಪೂರ್ಣವಾಗಿ ಎಲ್ಲರನ್ನ ತೃಪ್ತಿಪಡಿಸ್ಲಿಕ್ಕೆ ಆಗುದಿಲ್ಲ ನಾವು ಈ ತರ ಸೇವೆಯನ್ನ ಮಾಡುವಾಗ. ಆದ್ರೆ ಭಗವಂತನ ಸೇವೆಯನ್ನ ನೀವು ಮಾಡಿ ನೋಡಿ, ಭಗವಂತ ಅದರಿಂದ ಸಂಪೂರ್ಣ ತೃಪ್ತಿ ಆಗುತ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಒಂದು ಹೂವು, ಒಂದು ಹಣ್ಣು, ಒಂದು ಎಲೆ, ಒಂದು ಲೋಟ ನೀರನ್ನ ನೀನು ನನಗೆ ಕೊಟ್ರೆ ನಾನು ತೃಪ್ತನಾಗುತ್ತೇನೆ, ಸಂತೋಷದಿಂದ ಸ್ವೀಕರಿಸುತ್ತೇನೆ ಅಂತ. ಭಗವಂತನನ್ನ ತೃಪ್ತಿಪಡಿಸುವುದು ತುಂಬಾ ತುಂಬಾ ಸುಲಭ. ಯಾಕೆಂದ್ರೆ ಭಗವಂತ ಎಲ್ಲರ ಹಿತೈಷಿ, ಎಲ್ಲರ ಫ್ರೆಂಡ್ ಕೂಡ ಹೌದು. ಇದನ್ನ ತಿಳಿದವನು ಅವನು ಶಾಂತಿಯನ್ನ ಪಡೆಯುತ್ತಾನೆ. ಇದನ್ನ ತಿಳಿದು ಯಾರು ನನ್ನ ಜೊತೆ ಕನೆಕ್ಟ್ ಆಗ್ತಾರೋ, ನಾನು ಎಲ್ಲರ ಹಿತೈಷಿ ಅಂತೇಳಿ ಅವನು ಶಾಂತಿಯಿಂದ ಇರುತ್ತಾನೆ ಅಂತೇಳಿ. ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅವರು ಇದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನ ನಿರೂಪಿಸಿ ತೋರಿಸಿದ್ರು. ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಒಂದು ವಿಷಯವನ್ನ ಗಮನಿಸಿದ್ರು. ಅಮೆರಿಕನ್ನರಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ, ಆದ್ರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಯಾಕೆ ಇಲ್ಲ ಶಾಂತಿ ನೆಮ್ಮದಿ? ಮಿಸ್ಸಿಂಗ್ ಲಿಂಕ್ ಯಾವುದು? ಪರಮಾತ್ಮನ ಜೊತೆ ಕನೆಕ್ಷನ್ ತಪ್ಪಿ ಹೋಗಿದೆ. ಆದ್ರಿಂದ ಶಾಂತಿ ಅನ್ನುವಂಥದ್ದು ಇಲ್ಲ. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವ ಯಥಾ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಯಾರು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರುವುದಿಲ್ವೋ ಅವರು ಶಾಂತಿಯಿಂದ ಇರ್ಲಿಕ್ಕೆ ಹೇಗೆ ಸಾಧ್ಯ? ಸುಖ ಅವರಿಗೆ ಎಲ್ಲಿ ಸಿಗುತ್ತೆ? ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇಲ್ಲ. ಸೊ ಪ್ರಭುಪಾದ್ರು ಅವರಿಗೆ ಹೇಳಿದ್ರು, ನೀವು ಶಾಂತಿ ನೆಮ್ಮದಿಯಿಂದ ಇರ್ಬೇಕಂತಿದ್ರೆ ಇಲ್ಲಿದೆ ಶಾಂತಿ ಮಂತ್ರ ಅಂತ ಹೇಳಿ ಅವರು ಈ ಶ್ಲೋಕವನ್ನ ತೋರಿಸ್ತಾರೆ ಎಲ್ರಿಗೂ. ಇಲ್ಲಿದೆ, ನೀವು ಇದನ್ನ ಅಳವಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ, ನೀವು ಶಾಂತಿಯಿಂದ ಇರುತ್ತೀರಿ ಅಂತ. ಹೇಗೆ ಅಳವಡಿಸಿಕೊಳ್ಳುವಂಥದ್ದು ಅಂತ ಕೇಳ್ತಾರೆ. ಆವಾಗ ಪ್ರಭುಪಾದರು ಹೇಳ್ತಾರೆ, ಪ್ರತಿನಿತ್ಯ ಭಗವಂತನ ನಾಮ ಜಪವನ್ನ ಮಾಡುವುದರ ಮೂಲಕ ಭಗವಂತನ ಜೊತೆ ಕನೆಕ್ಟ್ ಆಗಿ ಭಗವದ್ಗೀತೆಯ ಜ್ಞಾನವನ್ನ ನೀವು ಪಡೆದುಕೊಳ್ಳಿ. ಭಗವಂತನ ಜೊತೆ ಕನೆಕ್ಟ್ ಆಗಿ ನಾಮ ಜಪವನ್ನ ಮಾಡಿ ನೋಡಿ, ನಿಮ್ಗೆ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಯಾರು ರಾಮ ಯಾರು ಕೃಷ್ಣ ಅಂತ ಕೂಡ ಗೊತ್ತಿಲ್ಲ ಅಲ್ಲಿರ ಅಮೆರಿಕನ್ನರಿಗೆ. ಟ್ರೈ ಮಾಡೋಣ, ನೋಡೋಣ, ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಇವರು. ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾರೆ. ತುಂಬಾ ಜನ ಹಿಪ್ಪಿಗಳು ಟ್ರೈ ಮಾಡ್ತಾರೆ. ಮೊದಲಿಗೆ ಹಿಪ್ಪಿಗಳಿಂದನೇ ಪ್ರಾರಂಭಿಸ್ತಾರೆ. ಹಿಪ್ಪಿಗಳು ಆ ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸೋದಕ್ಕೆ ಪ್ರಾರಂಭಿಸ್ತಾರೆ. ಅವರಿಗೆ ಅರಿವಿಲ್ಲದಾಗಿ ಅವರು ಭಕ್ತರಾಗಿ ಪರಿವರ್ತಿತರಾಗುತ್ತಾರೆ. ಇದು ಪ್ರಭುಪಾದರ ಒಂದು ದಿವ್ಯ ಸಂಘದ ಮಹಿಮೆ, ಭಗವಂತನ ನಾಮದ ಮಹಿಮೆ. ಯಾರೇ ಆಗ್ಲಿ ಭಗವಂತನ ನಾಮ ಜಪವನ್ನ ಜಪಿಸಿದವರಿಗೆ ಅವರ ಜೀವನದಲ್ಲಿ ಪರಿವರ್ತನೆ ಆಗೇ ಆಗುತ್ತೆ. ಇದು ವರ್ಕ್ ಆಗುತ್ತೆ ಹರೇ ಕೃಷ್ಣ ಮಹಾಮಂತ್ರ. ಆದ್ರಿಂದ ಶಾಂತಿಯನ್ನ ನಾವು ಬಯಸ್ಬೇಕಂತಿದ್ರೆ ಭಗವಂತನ ಜೊತೆ ಕನೆಕ್ಟ್ ಆಗ್ಬೇಕು. ಪ್ರಭುಪಾದರು ಇದನ್ನ ಪ್ರಾಕ್ಟಿಕಲ್ ಆಗಿ ನಿರೂಪಿಸಿ ತೋರಿಸಿದ್ರು. ಇದನ್ನ
ಅಮೆರಿಕದಲ್ಲಿ ಬ್ಲ್ಯಾಕ್ ಇಸ್ ವೈಟ್ ಇಸ್ ಅನ್ನುವಂತ ತಾರತಮ್ಯ ಇತ್ತು ತುಂಬಾನೇ, ಬಿಳಿಯನ್ನರು ಮತ್ತು ಕಪ್ಪು ಜನರು ಅಂತೇಳಿ ಇಬ್ರು ಒಟ್ಟಿಗೆ ಸೇರ್ತಾ ಇರ್ಲಿಲ್ಲ ಅವರು. ಆದ್ರೆ ಪ್ರಭುಪಾದರು ಇಸ್ಕಾನ್ ದೇವಸ್ಥಾನವನ್ನ ಸ್ಥಾಪಿಸಿದ್ರು. ಅಲ್ಲಿ ಎಲ್ಲಾ ರೀತಿಯ ಭಕ್ತರು ಇದ್ರು. ಇಸ್ಕಾನ್ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮಂಗಳಾರತಿ ಸಮಯದಲ್ಲಿ ಬಿಳಿಯನ್ನರು ಕಪ್ಪು ಜನರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಗೋವಿಂದ ಮಾದಿ ಪುರುಷಂ ಅಂತೇಳಿ ಹಾಡಿ ಕುಣಿತಾ ಇರುವಂತ ದೃಶ್ಯವನ್ನ ನೋಡಿದ್ರು. ಅಲ್ಲಿರೋರಿಗೆ ಆಶ್ಚರ್ಯವಾಯಿತು, ಇದು ಹೇಗೆ ಸಾಧ್ಯವಾಯಿತು? ಯಾಕೆಂದ್ರೆ ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅಂತ ತಿಳಿದುಕೊಂಡಾಗ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ನಮ್ಮಲ್ಲಿ ಬರುತ್ತದೆ. ಇದು ನಿಜವಾದ ಶಾಂತಿ. ವಿಶ್ವ ಶಾಂತಿ ಬೇಕಂತ ಇದ್ರೆ ನಾವು ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ವಿಶ್ವಸಂಸ್ಥೆಗಳು ಶಾಂತಿಯ ಸಂಧಾನ, ಶಾಂತಿಗಾಗಿ ಎಷ್ಟೋ ಸೆಮಿನಾರ್ಗಳನ್ನ, ಕಾನ್ಫರೆನ್ಸ್ ಗಳನ್ನ ನಡೆಸ್ತವೆ. ಆದ್ರೆ ಕನ್ಕ್ಲೂಷನ್ಗಂತೂ ಬರುವುದಿಲ್ಲ. ಯಾಕಂದ್ರೆ ನಮ್ಮೆಲ್ಲರ ಪರಮಪಿತ ಒಬ್ಬನೇ ಅಂತ ತಿಳಿದುಕೊಳ್ಳುವವರೆಗೆ ಈ ಶಾಂತಿ ಅನ್ನುವಂಥದ್ದು ಬರುವುದಿಲ್ಲ. ಆದ್ರೆ ಪ್ರಭುಪಾದರು ಇದನ್ನ ತೋರಿಸಿದ್ರು ಎಲ್ಲರಲ್ಲಿ ಕೂಡ. ಇಡೀ ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ಜನಗಳು, ವೃಂದಾವನ, ಮಾಯಾಪುರದಂತಹ ದೇವಸ್ಥಾನಗಳಲ್ಲಿ ಹಲವಾರು ದೇಶಗಳಿಂದ, ದೇಶ ವಿದೇಶಗಳಿಂದ ಬಂದಿರುವಂತ ಜನರು ತಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ಒಂದೇ ಸ್ಥಳದಲ್ಲಿ ನಿಂತುಕೊಂಡು ಭಗವಂತನ ನಾಮ ಜಪವನ್ನು ಮಾಡ್ತಾರೆ, ಯಾವುದೇ ತಾರತಮ್ಯ ಭೇದ ಭಾವ ಇಲ್ಲದೆ. ಇದು ನಿಜವಾದ ವಿಶ್ವಶಾಂತಿ ಅಲ್ವಾ? ಈಗ ಪ್ರತಿಯೊಬ್ಬರೂ ಕೃಷ್ಣನ ಫ್ರೆಂಡ್ ಆದ್ರೆ, ಭಗವಂತ ಹೇಳ್ತಾರೆ ನಾನು ಎಲ್ಲರ ಹಿತೈಷಿ, ಎಲ್ಲರ ಸ್ನೇಹಿತ ನಾನು ಅಂತ. ಈಗ ಎಲ್ಲರೂ ಕೃಷ್ಣನ ಫ್ರೆಂಡ್ ಆದ್ರೆ ಯಾರಾದ್ರೂ ನನ್ನ ಶತ್ರು ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ನನ್ನ ಹೃದಯದಲ್ಲಿರುವಂತ ಪರಮಾತ್ಮ, ಅವನ ಹೃದಯದಲ್ಲಿರುವಂತ ಪರಮಾತ್ಮ ಇಬ್ಬರು ಒಂದೇ. ಸೊ ಅವನು ಪರಮಾತ್ಮನ ಸ್ನೇಹಿತ, ನಾನು ಪರಮಾತ್ಮನ ಸ್ನೇಹಿತ. ಸೊ ನಾನು ಅವನನ್ನ ಶತ್ರು ಅಂತ ತಿಳ್ಕೊಂಡ್ರೆ ನಾನು ಪರಮಾತ್ಮನನ್ನ ಶತ್ರು ಮಾಡ್ಕೊಂಡಾಗೆ. ಆದ್ರಿಂದ ಎಲ್ಲರೂ ನನ್ನ ಮಿತ್ರರೇ ಅಂತ ನೋಡ್ತಾರೆ. ಭಗವದ್ಗೀತೆಯ ಜ್ಞಾನವನ್ನ ಪಡೆಯೋದ್ರಿಂದ ಈ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ನೆಲೆಸೋದಿಕ್ಕೆ ಸಾಧ್ಯ. ನಾವು ಎಲ್ಲರನ್ನ ಗೌರವಿಸುತ್ತೇವೆ, ಯಾಕೆಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಇರುತ್ತಾರೆ ಅನ್ನೋದನ್ನ ನಾವು ತಿಳಿದುಕೊಂಡಿರುತ್ತೇವೆ. ಆದ್ರಿಂದ ಸೊ ಭಗವಂತನನ್ನ ತಿಳಿದುಕೊಳ್ಳೋದ್ರಿಂದ ಶಾಂತಿ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಭಗವಂತನಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಶಾಂತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋ ಗಾಡ್ ನೋ ಪೀಸ್, ನೋ ಗಾಡ್ ನೋ ಪೀಸ್. ಎಸ್, ಭಗವಂತನ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಇರುವಂತಹ ಸುಲಭವಾದ ಮಾರ್ಗ ಯಾವುದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರದ ಬಗ್ಗೆ ನಾಳಿನ ಅಧ್ಯಾಯದಲ್ಲಿ ನಾವು ವಿಸ್ತಾರವಾಗಿ ತಿಳಿದುಕೊಳ್ಳಲಿದ್ದೇವೆ. ಯಾವ ಶಾಸ್ತ್ರದಲ್ಲಿ ಏನು ಹೇಳಲಾಗಿದೆ, ಯಾವ ರಿಸರ್ಚ್ ಈ ಮಂತ್ರದ ಬಗ್ಗೆ ಏನು ಹೇಳುತ್ತೆ, ಅಂದ್ರೆ ಸಂಶೋಧನೆಗಳಿಂದ ಇದು ದೃಢಪಟ್ಟಿದೆ, ಹೇಗೆ ಯಾವ ತರ ಅದನ್ನ ಜಪಿಸಿದವರು ತಮ್ಮ ಅನುಭವಗಳನ್ನ ಹೇಗೆ ಹಂಚಿಕೊಂಡಿದ್ದಾರೆ, ಅದೆಲ್ಲವನ್ನ ನಾವು ನಾಳಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ನಾಳಿನ ಅಧ್ಯಾಯವನ್ನ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ. ನನಗೆ ಗೊತ್ತು ವೀಕೆಂಡ್ ಅಂತ ಹೇಳಿ ಕೆಲವರು ಅಟೆಂಡ್ ಮಾಡೋದಿಲ್ಲ, ಬಟ್ ಅಟೆಂಡ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶೀಲಾ ಪ್ರಭುಪಾದ್ ಕಿ ಜೈ, ಶೀಲಾ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವರಂದು ಕಿ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ